ವೀಕ್ಷಕರೇ, ತೈಲ ತಲ್ಲಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಈಗಾಗಲೇ ದಿನೇ ದಿನೇ ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ಒಂದೆಡೆ ಜನಸಾಮಾನ್ಯರು ಇದರಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾಕೆ ದಿನೇ ದಿನೇ ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ನಿಜವಾದ ಕಾರಣ ಏನು? ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದರ ಹೊಣೆ ಹೊರಲ್ವಾ? ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು? ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು? ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಕ್ಕಿದೆ ಇವತ್ತು. ಮೊದಲಿಗೆ ಇಬ್ಬರು ಗೆಸ್ಟ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಕಾಂಗ್ರೆಸ್ ಮುಖಂಡೆ ಆಗಿರುವಂತಹ ವೆರೋನಿಕ್ ಕರ್ಲೇನಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಜೆಡಿಎಸ್ ಮುಖಂಡರಾದಂತಹ ಜೆಡಿಎಸ್ ವಕ್ತಾರರಾದಂತಹ ಪ್ರದೀಪ್ ಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿನ್ನೆ ಭಾರತ ಬಂದ್ ಯಶಸ್ವಿಯಾಗಿದೆ. ಮಂಗಳೂರಲ್ಲೂ ಯಶಸ್ವಿಯಾಗಿದೆ, ಉಡುಪಿಯಲ್ಲೂ, ಎಲ್ಲ ಕಡೆ ಭಾರತದಲ್ಲಿ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಅಷ್ಟಾದ್ರೂ ಕೂಡ ತೈಲ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ಏನಂತೀರಾ ಮೇಡಮ್ ಇದಕ್ಕೆ? ನಾವು ಅದನ್ನು ಗಮನಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಬಹುಶಃ ಕಳೆದ 4 ವರ್ಷಗಳಿಂದ ಅಧಿಕಾರಕ್ಕೆ ಬರಬೇಕಿದ್ರೆ ಅವರ ಒಂದು ಮಾತಿತ್ತು. BJP ಅಧಿಕಾರಕ್ಕೆ ಬರಬೇಕಿದ್ರೆ ಅವರ ಪ್ರತಿ ಭಾಷಣಗಳಲ್ಲೂ ಈ ಮಾತಿತ್ತು. ತೈಲ ಬೆಲೆ ಅಥವಾ ನಮ್ಮ ಗ್ಯಾಸ್ನ ಬೆಲೆ ಹೆಚ್ಚಿದೆ, ಪೆಟ್ರೋಲಿಗೆ ಇಷ್ಟು ಏರಿದೆ, ನಮಗೆ ಅಧಿಕಾರ ಕೊಡಿ, ನಾವು ಅದನ್ನು 30 ರೂಪಾಯಿಗೆ ತಂದಿಡ್ತೇವೆ ಮಾತನ್ನು ಅವರು ಹೇಳಿದರು. ಅವರಿಗೆ ಅಧಿಕಾರ ಜನ ಕೊಟ್ಟರು. ಅಧಿಕಾರ ಕೊಟ್ಟ ಮೇಲೆ ಬಹುಶಃ ನಾವು ಜನ ಕಾದು ಕೂತಿದ್ರು, ನಾವು ಕಾದು ಕೂತಿತ್ತು. ಇವತ್ತೆಲ್ಲ ನಾಳೆ ಸರಿ ಆಗ್ಬೋದು, ಒಂದೊಂದೇ ವಿಚಾರಗಳು ಅವ್ರು ಏನು ಪ್ರಾಮಿಸ್ ಮಾಡಿದರು ಎಲ್ಲಿಯಾದರೂ ಒಂದು ಹಂತಕ್ಕೆ ಬರ್ಬೋದು ಅಂತ. ಆದರೆ 4 ವರ್ಷಗಳು ಕಳೆದ್ರೂ ಕೂಡ ಬಹುಶಃ ಯಾರದೇ ಕಂಟ್ರೋಲಲ್ಲಿ ಇಲ್ಲದ ರೀತಿಯಲ್ಲಿ ಬೆಲೆ ಏರುವುದು ನೋಡಿದಾಗ ಬಹುಶಃ ನಮ್ಮ AICCಯ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರು ಕರೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ನಾವು ಪ್ರತಿಭಟನೆ ಮಾಡದೆ ಹೋದರೆ, ಜನ ಎಚ್ಚೆತ್ತುಕೊಳ್ಳದೆ ಹೋದರೆ ಇದು ಇನ್ನೆಲ್ಲಿಗೂ ನಮ್ಮನ್ನು ಕೊಂಡೊಯ್ತದೆ. ಅವರು ನಮಗೆ ಚೆಂದ ಮಾಡಿ ಮೋಸ ಮಾಡ್ತಾ ಇದ್ದಾರೆ, ಜನರ ಮೇಲೆ ಇದರ ದೊಡ್ಡ ಪರಿಣಾಮ ಬೀಳ್ತದೆ, ದೊಡ್ಡ ಹೊರೆ ಬೀಳ್ತದೆ ಎಂಬ ದೃಷ್ಟಿಯಲ್ಲಿ ಬಂದು ಕರೆ ಕೊಟ್ಟಿದ್ದಾರೆ. ಈಗ ಇವತ್ತಿನ ಸ್ಟೇಟ್ಮೆಂಟ್ ನೋಡುವಾಗ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡೋದಿಲ್ಲ ಎಂಬ ಒಂದು ಹೇಳಿಕೆಯನ್ನು ಇವತ್ತು ಮಾಧ್ಯಮದ ಮೂಲಕ ಕಾಣ್ತಾ ಇದ್ದೇವೆ. ಬಹುಶಃ ಇದಕ್ಕೆ ಜನ ಪ್ರತಿಕ್ರಿಯಿಸಬೇಕಾಗಿದೆ. ಪ್ರಾಯಶಃ ಸಂಸತ್ನಲ್ಲಿ ಇದರ ಬಗ್ಗೆ ಗಲಾಟೆ ಅಥವಾ ಇದರ ಬಗ್ಗೆ ಪ್ರತಿಧ್ವನಿ ಬರ್ಬೋದು, ಅಥವಾ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಅವರವರ ಸದನಗಳಲ್ಲಿ ಇದರ ಬಗ್ಗೆ ಚರ್ಚೆ ಬರ್ಬೋದು. ನಾವು ಜನರನ್ನು ಅಲರ್ಟ್ ಮಾಡ್ಬೋದು, ಇದರ ಬಗ್ಗೆ ಪ್ರತಿಧ್ವನಿ ಎಬ್ಬಿಸ್ಬೋದು, ಇದರ ಬಗ್ಗೆ ಹೋರಾಟ ಕೊಡ್ಬೋದು. ಇಲ್ಲ ಅಂತ ಹೇಳಿದರೆ ಕೊಡೆಗೆ ಇರುವಂಥ ಅಸ್ತ್ರ ಅಂತ ಹೇಳಿದರೆ ಮತದಾನ. ಸೊ ಇನ್ನು ಜನ ಮುಂದಿನ ಚುನಾವಣೆಯಲ್ಲಿ ಉತ್ತರಿಸಬೇಕಾದಂತೂ ಅನಿವಾರ್ಯ. ಪ್ರಾಯಶಃ ಆ ಹಂತಕ್ಕೆ ತರ್ತಾರ ನಾವು ಕಾದು ನೋಡ್ಬೇಕಾಗಿದೆ. ಓಕೆ ಸರ್, ಈಗ ಹೇಳುವಂಥದ್ದು ನಿನ್ನೆ ಬಂದಾಯ್ತು, ಬಂದಾಗಿ ಮಧ್ಯರಾತ್ರಿ ಒಳಗಡೆ ರೇಟ್ ಬೆಳೆ ಕೂಡ ಚೇಂಜಸ್ ಆಯ್ತು. ಪೆಟ್ರೋಲ್ಗೆ 15 ಪೈಸೆ, ಇದಕ್ಕೆ 12 ಪೈಸೆ, ಹಾಗೆ ಡೀಸೆಲ್ಗೆ 14 ಪೈಸೆ ಜಾಸ್ತಿ ಆಯ್ತು. ಹಾಗಾದ್ರೆ ಬಂದ್ಗೆ ಬೆಲೆ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಪ್ರಾಯಶಃ ಈಗ ಇವತ್ತಿನ ಪ್ರೆಸೆಂಟ್ ಏನು ಕೇಂದ್ರ ಸರ್ಕಾರ ಉಂಟು, ಅದು ಹೇಗೆ ಆಗಿದೆ, ಅದೊಂದು ಗಾದೆ ಉಂಟು, ಒಂದು ಯಾವುದೋ ಒಂದು ಕಿಂದರಿ ಬಾರಿಸಿದ ಹಾಗೆ ಅಂತೇಳಿ. ಅಂದರೆ ಇವತ್ತು ದುರಾಂಕಾರದ ಪರಮಾವಧಿಯಲ್ಲಿದ್ದಾರೆ. ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಒಂದು ದುರಾಂಕಾರದ ಪರಮಾವಧಿ. ಯಾಕಂತೇಳಿದರೆ ಅವರಿಗೆ ನಾನು ಏನು ಹೇಳ್ತೇನೆ ಅದು, ಯಾಕಂದರೆ ಒಂದು ಕರ್ಟಸಿಗಾದರೂ ಇವತ್ತು ಬಂದಾಗಿದೆ, ಆವಾಗ ನಾವು ಜನರಿಗೆ ಯಾವ ನೋಡುವ ಇದರ ಬಗ್ಗೆ ಪರಿಷ್ಕರಣೆ ಮಾಡುವ ಅಥವಾ ಏನು ಅಂತ ಆ ಒಂದು ಹೇಳಬೇಕಿತ್ತು. ಆದರೆ ಆ ದುರಾಂಕಾರದ ಪರಮಾವಧಿಯಲ್ಲಿವರೆಗೂ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಇದರಿಂದ ಹಿಂದೆ ಸರಿಯುವಂಥ ಇದೇ ಇಲ್ಲ ಅಂತ ಹೇಳುವಂಥದ್ದು. ಅಂದರೆ ಇಷ್ಟರ ಮಟ್ಟಿಗೆ ನಮ್ಮ ಭಾರತದಲ್ಲಿ ಹಿಂದೊಂದು ಸಲ ಘೋಷಿತವಾದಂಥ ತುರ್ತು ಪರಿಸ್ಥಿತಿ ಇತ್ತು, ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಇವತ್ತಿದೆ. ಆ ಕಾರಣಕ್ಕಾಗಿ ಯಾಕಂದರೆ ಸನ್ಮಾನ್ಯ ಮೋದಿಯವರು ಮೇಡಮ್ ಅವರು ಹೇಳಿದಾಗೆ ನಾನು ಅಚ್ಚೆ ದಿನ ಆಗಿರ್ಬೋದು, 15 ಲಕ್ಷ ದುಡ್ಡಿದ್ದಾಗಿರ್ಬೋದು, ಅಥವಾ ಬ್ಲ್ಯಾಕ್ ಮನಿದಾಗಿರ್ಬೋದು, ಈ ರೀತಿ ಹಲವಾರು ಇದು ಏನು ಆಶ್ವಾಸಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಅವರ ಮಾತಾಡುವ ರೀತಿ ಅಥವಾ ನಡೆದುಕೊಂಡು ಬರೋ ರೀತಿ ಸಂಪೂರ್ಣವನ್ನು ಬದಲಾಗಿದೆ. ನಾವು ನೋಡ್ಲಿಕ್ಕೆ ಹೋದರೆ ಇವತ್ತಿನ ಎಲ್ಲ ಸಂಸದರು ಕೂಡ ಅವರ ಮುಂದೆ ಮಂಡಿಯವರಿಗೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಉಂಟು. ಯಾಕಂದರೆ ಆ ಒಂದು ರೀತಿಯಲ್ಲಿ, ಯಾಕಂದರೆ ಹಿಟ್ಲರ್ನ ಏನು ಗುಣ ಉಂಟು ಅದೇ ರೀತಿಯಲ್ಲಿ ಇವತ್ತು ಭಾರತದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ತುಂಬ ದುರದೃಷ್ಟಕರವಾದಂಥ ಸಂಗತಿ ನಮ್ಮ ಭಾರತಕ್ಕೆ ವಿಶೇಷವಾಗಿ. ಯಾಕಂದರೆ ಆದರೂ ಕೂಡ ಇವತ್ತಿನ ಜನಸಾಮಾನ್ಯರು ಭಾರಿ ಒಂದು, ಯಾಕಂತ ಹೇಳಿದರೆ ನಾನು ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ಇದು ನೋಡಿದೆ. ಯಾಕಂದರೆ ಭಕ್ತರಿಗೆ ಇವತ್ತಿನ ಅವರ ಫಾಲೋವರ್ಸ್ ಏನು ಭಕ್ತರು ಅಂತ ನಾವು ಕರಿತೇವೆ, ಅವರಿಗೆ ಯಾವ ರೀತಿಯಾಗಿದೆ ಅಂದರೆ ಅದೊಂದು ಈ ಒಂದು ಮೂಲವ್ಯಾಧಿಯಾಗಿ ಆಗಿದೆ. ಯಾಕಂದರೆ ಅವಾಗ ಅವರು ಆ ನೋವನ್ನು ತೋರಿಸ್ಕೊಡ್ಲಿಕ್ಕೆ ಎಲ್ಲರ ಮುಂದೆ ಆಗೋದಿಲ್ಲ. ಅದು ಎಲ್ಲಿ ನೋವು ಕಾಣ್ತದೆ ಅದೊಂದು ಟಾಯ್ಲೆಟಲ್ಲಿ ಮಾತ್ರ.
ಹಾಗಾದ್ರೆ ನೋವಿದ್ರೂ ಕೂಡ ಅದನ್ನು ತೋರಿಸುವಂಥ ಪರಿಸ್ಥಿತಿಯಲ್ಲಿ ಅವರ ಭಕ್ತರು ಇಲ್ಲ. ಹಾಗಾಗಿ ಇವರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅಂದರೆ ಇದಕ್ಕೆ ಉತ್ತರ ನಾವು ಮೇಡಮ್ ಅವರು ಹೇಳಿದಾಗೆ ಯಾವ ಇದರಿಂದಲೂ ಕೂಡ ಸಾಧ್ಯ ಇದು ಇಲ್ಲ. ಯಾಕಂದರೆ ಮುಂದಿನ ಮತದಾನದಲ್ಲಿ ಚುನಾವಣೆಯಲ್ಲಿ ಜನರೇ ಇದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡಲಿದ್ದಾರೆ ಅನ್ನೋದು ನನ್ನ ಭಾವನೆ. ಮೇಡಮ್, ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಬಂದ್ ನಡೆದಂತ ಸಂದರ್ಭದಲ್ಲಿ ಹಲವು ಕಾರ್ಯಕರ್ತರು, ನಾವು ಪಕ್ಷ ವೈಸ್ ಹೇಳ್ತಾ ಇಲ್ಲ, ಕೆಲವು ಕಾರ್ಯಕರ್ತರು ಹೇಳ್ತಾ ಇದ್ರು, ಮೋದಿ ಪರನೇ ಹೇಳ್ತಾ ಇದ್ರು, ನಮಗೆ ಪೆಟ್ರೋಲ್ ನಾವು ಗಮನಿಸಬಹುದು, ಆಟೋ ಚಾಲಕರು ಕೂಡ ಮೋದಿ ಘೋಷಣೆಯನ್ನ ಕೂಗಿರುವಂತದ್ದು. ಜೊತೆಗೆ ಕೆಲವೊಬ್ರು ಹೇಳ್ತಾ ಇದ್ರು, ನಾವು 200 ರೂಪಾಯಿ ಆದ್ರೂ ಪರವಾಗಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು ನಮ್ಮ ದೇಶ ಮಾರಕ್ಕೆ ರೆಡಿ ಇಲ್ಲ ಅನ್ನೋ ಈ ಸ್ಟೇಟ್ಮೆಂಟ್ಗೆ ನೀವೇನ್ ಹೇಳ್ತೀರಾ? ಹಾಗಿದ್ರೆ ಬಹುಶಃ ಅದಕ್ಕೆ ನಾನು ಉತ್ತರ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನು ಯಾವ ರೀತಿ ಅರ್ಥೈಸ್ಬೇಕು ನಾವೊಂದು ಬಹುಶಃ ಇಲ್ಲಿ ಒಂದು ರೀತಿಯಲ್ಲಿ ನಮ್ಮ ನಾಯಕರು ಅವರು ಏನು ಮಾಡಿದ್ರು ಸರಿ ಅಂತ ಒಪ್ಕೊಳ್ಳುವಂತ ಜನ ಇದ್ರೆ ಬಹುಶಃ ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಆಳ್ವಿಕೆ ಮಾಡುವಾಗ ಅದು ಸರಿಯಾಗಿ ಇಲ್ಲದಿದ್ದರೆ ಅದನ್ನು ವಿರೋಧಿಸುವಂಥದ್ದು ಅದು ಪ್ರತಿಪಕ್ಷದ ಜವಾಬ್ದಾರಿ, ಕರ್ತವ್ಯ ಕೂಡ. ಬಹುಶಃ ಅದನ್ನು ಎಚ್ಚರಿಸುವಂಥ ಕೆಲಸ ಮಾಡಿದೆ. ಇದೇ ನೀವು ಗಮನಿಸಿದರೆ ಈ ಮೊದಲು ಕೂಡ ಕಳೆದ 70 ವರ್ಷ ಕಾಂಗ್ರೆಸ್ ಆಡಳಿತ ಬೇರೆ ಬೇರೆ ರೀತಿಯಲ್ಲಿ ಆಡಳಿತ ನಡೆಸಿದೆ. ಆಗ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬೆಲೆ ಏರಿಕೆ ನಡೆದಿದೆ. 1 ರೂಪಾಯಿ ಅಥವಾ 15 ಪೈಸೆ ಬೆಲೆ ಏರಿಕೆ ಆದ್ರೂ ಕೂಡ ಇದೇ BJPಯವರು, ಇದೇ ಯಡಿಯೂರಪ್ಪರವರು, ಇದೇ ನರೇಂದ್ರ ಮೋದಿಯವರು, ಇದೇ ಶೋಭಾ ಕರಂದ್ಲಾಜೆಯವರು ಅವರು ಫ್ಲಾಗ್ ಇಟ್ಕೊಂಡು, ಅವರು ಬ್ಯಾನರ್ಸ್ ಇಟ್ಕೊಂಡು, ಫ್ಲೆಕ್ಸ್ ಇಟ್ಕೊಂಡು, ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ರಸ್ತೆ ಬದಿಯಲ್ಲಿ ನಿಂತು ಅವರು ಕೂಗಾಟ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಇದೇ ನಮ್ಮ ಸರ್ಕಾರ ಅವರಿಗೆ ಉತ್ತಮ ಸ್ಪಂದನೆ ಕೊಟ್ಟಿದೆ. ಅದಕ್ಕೆ ಕನಿಷ್ಠ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಅವರಿಗೆ ಸಾಂತ್ವನ, ಯಾಕಂದರೆ ಜನ ಎಚ್ಚೆತ್ತಿದ್ದಾರೆ, ಜನ ಕೇಳ್ತಾ ಇದ್ದಾರೆ, ನಾವು ಜವಾಬ್ದಾರಿ ಉತ್ತರದಾಯಿತು ಅವರಿಗಿದೆ. ಆ ಹೊತ್ತಲ್ಲಿ ಕನಿಷ್ಠ ಸ್ವಲ್ಪ ಬೆಲೆಯನ್ನಾದರೂ ಕಡಿಮೆ ಮಾಡೋದ್ರ ಮೂಲಕ ಅವರ ಜವಾಬ್ದಾರಿಯನ್ನು ಅವರು ಮುಂದುವರಿಸಿದ್ದಾರೆ. ಆದರೆ ಇವತ್ತು ಈಗಾಗಲೇ ನನ್ನ ಸಹೋದರ ಮಾತಾಡಿದಾಗೆ ಇದು ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾನು ಮಾಡಿದ್ದು ಸರಿ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಈ ರೀತಿಯ ಒಂದು ವರ್ತನೆ ಹೊರತು ನಡೀತಾ ಇರುವಂಥದ್ದು ಪ್ರಾಯಶಃ ಇದು ಪ್ರಜಾಪ್ರಭುತ್ವನೋ ಎಂಬುದು ನಾವು ಪ್ರಶ್ನಿಸಬೇಕಾದ ಪರಿಸ್ಥಿತಿ. ಮತ್ತು ಅವರ ಜನ ಹೇಳುವುದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬಹುಶಃ ಆ ನೋವು ತಿಂದು ಕಡೆಗೆ ಇನ್ನೂ ಸಾಕಪ್ಪ ಅಂತ ಹೇಳುವ ಪರಿಸ್ಥಿತಿ ಬಂದ ಮೇಲೆ ಅವರು ಎಲ್ಲಿಯಾದರೂ ರಿಯಲೈಸ್ ಆಗ್ಬೋದೇನೋ ಅಂತ ನಾವು ಅನ್ಸ್ಕೊಳ್ಳೋದು. ಅವ್ರಿಗೆ ಬಂದಿದೆ ಬಟ್ ತೋರಿಸ್ಕೊಳ್ತಾ ಇಲ್ಲ ಅವರಷ್ಟೇ. ಖಂಡಿತ ಸರ್. ಇನ್ನೊಂದು ವಿಷಯ ಕೂಡ ಗಮನಿಸಬಹುದು, ಯಾಕೆ ನಿನ್ನೆ ಬಂದಾಯ್ತು, ಓಕೆ ಎಲ್ಲನೂ ಒಪ್ಕೋಬಹುದು, ಆದ್ರೆ ಬಂದ್ ಶಾಂತಿಯುತವಾಗಿ ನಡಿಬೇಕಾದದ್ದು ಹೊರತು ಅಲ್ಲಿ ಕೆಲವು ಸಲ ನೀವು ಗಮನಿಸಬಹುದು ಅಹಿಂಸಾ ಸ್ವರೂಪವನ್ನ ಕೂಡ ಪಡ್ಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗಿದ್ರೆ ಬಂದ್ ಶಾಂತಿಯುತವಾಗಿದ್ರೆ ನಾವು ಒಪ್ಕೊಂತೀವಿ, ಯಾವುದೇ ತೊಂದರೆಗಳು ಆಗದಿದ್ರೆ. ಆದ್ರೆ ಅಹಿಂಸಾ ಸ್ವರೂಪ ಪಡೆದಿರುವಂತದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇದಕ್ಕೆ ಏನಂತೀರಾ ಅಂತ? ಅದಕ್ಕೆ ಸ್ಪಷ್ಟವಾಗಿ ನಾನು ಉತ್ತರ, ಯಾಕಂದ್ರೆ ಮೇಡಮ್ ಅವರು ಹೇಳಿದಾಗೆ ಹಿಂದಿನ ಎಲ್ಲ ಸರ್ಕಾರಗಳು ಇದ್ದಾಗಲೂ ಕೂಡ ಇದೇ ರೀತಿಯಲ್ಲಿ ಭಾರತ್ ಬಂದ್, ಕರ್ನಾಟಕ ಬಂದ್ ಇದೆಲ್ಲ ಸರ್ವೇ ಸಾಮಾನ್ಯ ನಡೀತಾ ಇರುವಂಥದ್ದು. ಆದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನು ಬಂದ್ ಮಾಡುವಂಥದ್ದು, ಯಾಕಂದರೆ ಜನರಿಗೆ ಆಗಿರುವಂಥ ಅನ್ಯಾಯವನ್ನು ಮತ್ತು ಅದನ್ನು ನಾವು ತೋರಿಸ್ಕೊಳ್ಳಿಕ್ಕೆ. ಆದರೆ ಯಾವಾಗ ಅದಕ್ಕೆ ವಿರುದ್ಧವಾಗಿರುವಂಥ ಪಕ್ಷ ಇಷ್ಟು ಸಮಯಗಳ ಕಾಲ ಉಂಟಲ್ಲ, BJPಯವರು ಪ್ರತಿ ಬಾರಿಯೂ ಕೂಡ ಈ ರೀತಿಯ ಭಾರತ್ ಬಂದ್ ಅವರಿಗೆ ಹೊಸ್ತಲ್ಲ. ಅವರು ನಾವು ಎಲ್ಲರಿಗಿಂತ ಜಾಸ್ತಿ ಭಾರತ್ ಬಂದ್ ಮಾಡಿದರೆ ಪ್ರಾಯಶಃ ಅದು BJPಯವರು. ಹಾಗಿರುವಾಗ ಅಂಥ ಸಂದರ್ಭದಲ್ಲಿ ಕೂಡ ಆವಾಗ ಆಡಳಿತ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಪಕ್ಷಗಳಿರ್ಬೋದು, ಅಲ್ಲಿ ಹೋಗಿ ಆ ಬಂದನ್ನು ಇವರು ಬಂದ್ ಮಾಡ್ಕೊಂಡು ಹೋಗುವಾಗ ಅಲ್ಲಿಂದ ಬಂದನ್ನು ಓಪನ್ ಮಾಡ್ಕೊಂಡು ಈ ನಿರ್ಧಾರ ಉಂಟಲ್ಲ, ಈ ರೀತಿಯ ನಡವಳಿಕೆಗಳು ಅದು ಸರಿಯಾದದ್ದಲ್ಲ. ನಿನ್ನೆಯ ಉಡುಪಿಯಲ್ಲಿ ನಡೆದಂಥ ಏನು ಅಹಿತಕರ ಘಟನೆ ಉಂಟು ಅದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಉಡುಪಿ ಜಿಲ್ಲಾ BJPಯವರು ಎತ್ತಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರು ನಿನ್ನೆ ಆ ರೀತಿಯಲ್ಲಿ, ಯಾಕಂದರೆ ಒಬ್ಬರು ಆ ಬಂದನ್ನು ಮಾಡ್ಕೊಂಡು ಹೋಗುವಾಗ ಇವರು ಹಿಂದೆಯಿಂದ ಬಂದು ಓಪನ್ ತೆಗೆದುಕೊಳ್ಬೋದು. ಅಂದರೆ ಆ ಒಂದು ಉದ್ವಿಗ್ನ ಪರಿಸ್ಥಿತಿಯನ್ನು ಹುಟ್ಟುವಾಗಲಿಕ್ಕೆ ಮೂಲ ಕಾರಣ ಉಡುಪಿಯ BJPಯವರು. ಅದನ್ನು ಅವರು ಒಪ್ಪಿಕೊಳ್ಳಲೇಬೇಕು, ಅದಕ್ಕೆ ಅವರು ಜನರ ಮುಂದೆ ಕ್ಷಮೆ ಕೇಳಲೇಬೇಕಂತ ಹೇಳಿ ನನ್ನ ಅನಿಸಿಕೆ. ಮೇಡಮ್, ಇನ್ನೊಂದು ವಿಷಯ ಕೂಡ ಇಲ್ಲಿ ನಾನು ಹೇಳ್ತೀನಿ. ನಮಗೆ ಬಂದ ಮಾಹಿತಿಯ ಪ್ರಕಾರ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ವಿದೇಶಕ್ಕೆ ಮಾರಾಟ ಮಾಡ್ತಾ ಇದೆ ಪಕ್ಷ ಅನ್ನುವಂಥ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಏನಂದ್ರೆ ಕಮಿಷನ್ ಆಸೆಗೋಸ್ಕರ ಈ ತರ ಮಾಡ್ತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬಂತು. ಇದು ನಿಮ್ಮ ಪ್ರಕಾರ ಎಷ್ಟು ಸರಿ ಅನ್ನುವಂಥದ್ದು? ಈಗ ಮಾಧ್ಯಮದಲ್ಲಿ ನಾವು ಓದಿದಾಗ, ಯಾಕಂದರೆ ನಮಗೂ ಮಾಧ್ಯಮದ ಮೂಲಕ ಸಿಕ್ಕಿದಂಥ ಮಾಹಿತಿ, ಸುಮಾರು ಒಂದು ಬಹುಶಃ 14-15 ದೇಶಗಳಿಗೆ ಪೆಟ್ರೋಲ್ 15 ದೇಶಗಳಿಗೆ 34 ರೂಪಾಯಿ ತರ ಪೆಟ್ರೋಲ್, ಅದೇ ರೀತಿ 29 ದೇಶಗಳಿಗೆ 37 ರೂಪಾಯಿ ತರ ಡೀಸೆಲ್ ಅನ್ನ ಮಾರಾಟ ಮಾಡ್ತಿದ್ದಾರೆ. ಓರ್ವ RTI ಕಾರ್ಯಕರ್ತ ಇದನ್ನು ಪ್ರಶ್ನೆ ಕೇಳಿ ಉತ್ತರ ಪಡೆದಿರುವಂತದ್ದು. ಮತ್ತು ದುರಂತ ಅಂತ ಹೇಳಿದ್ರೆ ಅದು ನಮ್ದೇ ಮಂಗಳೂರಿನ MRPLಯಿಂದ ಅದು ಸಾಗಾಟ ಆಗ್ತಾ ಇದೆ ಎಂಬ ಉತ್ತರ ಅವರಿಗೆ ಸಿಕ್ಕಿದೆ. ಬಹುಶಃ ಇದಕ್ಕೆ ಅವರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರಿಸ್ತಾ ಇಲ್ಲ. ಕಾಂಗ್ರೆಸ್ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದೆ, ಅದಕ್ಕೆ ಅವರು ಉತ್ತರ ಕೊಡ್ತಾ ಇಲ್ಲ, ಯಾವುದೇ ರೀತಿಯ ಉತ್ತರ ಕೊಡ್ತಾ ಇಲ್ಲ. ಮೊದಲು ಅವರಿಗೆ ಭಾರತದ ಜನ
ಅವರನ್ನು ಯಾರು ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಭಾರತದ ಸ್ಥಿತಿ ಇಷ್ಟು ಗಂಭೀರ ಇರುವಾಗ ಅವರು ಬೇರೆ ದೇಶಗಳಿಗೆ ಒಂದು ವೇಳೆ ಈ ರೇಟ್ನಲ್ಲಿ ಅವರು ಈ ಒಂದು ತೈಲವನ್ನು ಮಾರಾಟ ಮಾಡೋದಿದ್ರೆ ಬಹುಶಃ ಅವರನ್ನು ಏನ್ ಹೇಳಬೇಕು ನನಗೂ ಅರ್ಥ ಆಗ್ತಾ ಇಲ್ಲ. 34 ರೂಪಾಯಿ, ಇಲ್ಲಿ ಬೆಂಗಳೂರಲ್ಲಿ 84 ರೂಪಾಯಿ ಇದೆ ಲೀಟರಿಗೆ. ಇವಾಗ 82 ರೂಪಾಯಿ ಇದೆ. 82 ರೂಪಾಯಿ ಎಲ್ಲಿದೆ? 34. ಅದು ಭಾರತಕ್ಕೆ ಬರೋ ಮೂಲ ಬೆಲೆಗಿಂತ ಸ್ವಲ್ಪ ಹಿಂದೆ, ಅದರಲ್ಲಿ ಏನೋ ಸ್ವಲ್ಪ ಇದು ಮಾಡ್ಕೊಂಡು ಅವರು ಕಳಿಸ್ತಾ ಇದ್ದಾರೆ. ಮೂಲ ಬೆಲೆಗಿಂತ ಕಡಿಮೆ. ಸ್ವಲ್ಪ ಕಡಿಮೆ ಆಗಿರುವಾಗ ಅಲ್ಲ, ಮೇಡಮ್ ಅವ್ರು ಹೇಳಿದಾಗೆ, ಯಾಕಂದರೆ ಇವತ್ತಿನ ಪ್ರಧಾನಮಂತ್ರಿ ಅವರು ಅದಕ್ಕೆ ಉತ್ತರ ಪ್ರಾಯಶಃ ಮೇಡಮ್ ನನಗೆ ಸರಿಯಾಗಿ ನೆನಪಿದ್ದ ಮಟ್ಟಿಗೆ ಕಳೆದ 4 ವರ್ಷಗಳಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಒಂದೇ ಒಂದು ಪ್ರೆಸ್ ಮೀಟ್ ಕರೆದಂಥ ಉದಾಹರಣೆ ಇಲ್ಲ. ಒಂದನೇದಾಗಿ. ಎರಡನೇದಾಗಿ ಪಾರ್ಲಿಮೆಂಟಲ್ಲಿ ಅವರು ನಿಂತಿರುಂಟಲ್ಲ, ಕಾಂಗ್ರೆಸ್ನ ಇತಿಹಾಸವನ್ನು ಹೇಳ್ಕೊಂಡು ಗೇಲಿ ಮಾಡಿಕೊಂಡು ಇರುವುದು ಬಿಟ್ಟರೆ ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡುವಂಥ ಒಂದು ಸೌಜನ್ಯ ಕೂಡ ಅವರಲ್ಲಿಲ್ಲ. ಈ ಬಗ್ಗೆ ಬೇಕಾದರೆ ನಾನು ಮೇಡಮ್ ಅವರಿಗೆ ತಿಳಿದಿರ್ಬೋದು, ನನಗಿಂತ ಹಿರಿಯವರು ಇದ್ದಾರೆ. ಯಾಕಂದರೆ ಅವರು ಪ್ರತಿಯೊಂದು 60 ವರ್ಷಗಳಲ್ಲಿ ಅದು 60 ವರ್ಷಗಳಲ್ಲಿ ಇದು ಇನ್ನೊಂದು ಮತ್ತೊಂದು ಮಗದೊಂದು ಬಿಟ್ಟರೆ ಅಲ್ಲಿ ಯಾವುದೇ ಒಂದು ಸಮಸ್ಯೆಗಳು, ಕಾವೇರಿ ಸಮಸ್ಯೆ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಚರ್ಚೆ ಮಾಡ್ತಾರೆ, ನಿಮ್ಮ ಹಿರಿತನವನ್ನು ನಾನು ಒಪ್ಕೊಳ್ತೇನೆ ಅಂತ ಒಂದು ಮಾತನ್ನು ಹೇಳಿ ಸುಮ್ಮನೆ ಕೂರ್ತಾರೆ. ಆದರೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ರಾಜ್ಯದಿಂದ 17-18 BJP ಸಂಸದರಿದ್ದಾರೆ, ಆದರೆ ಅಲ್ಲಿ ಆ ಮಹದಾಯಿ ಬಗ್ಗೆ ಆಗಿರಲಿ, ಕಾವೇರಿಯ ಬಗ್ಗೆ ಆಗಿರಲಿ ಚರ್ಚೆಯಲ್ಲಿ ಭಾಗವಹಿಸುವುದಿಲ್ಲ, ಅಥವಾ ಚರ್ಚೆ ಮಾಡಲಿಕ್ಕೆ ಬೇಡ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಸರ್ವಪಕ್ಷ ನಿಯೋಗವನ್ನು ಪ್ರಧಾನಮಂತ್ರಿ ಭೇಟಿ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಕೊಡಗಿನ ಏನು ಸಮಸ್ಯೆಯನ್ನು ಇದು ಮಾಡಲಿಕ್ಕೆ, ಆದರೆ ಯಡಿಯೂರಪ್ಪನಾಗಲಿ ಅಥವಾ ಶೋಭಾ ಕರಂದ್ಲಾಜೆ ಆಗಿರಲಿ, ಪ್ರತಾಪ್ ಸಿಂಹ ಆಗಿರಲಿ, ಕೇಂದ್ರದ ಮಂತ್ರಿಗಳಾಗಿರಲಿ, ಅವರ ಹೆಸರಲ್ಲಿ ಆದರೂ ಕೂಡ ಯಾರು ಕೂಡ ಅಲ್ಲಿ ಹತ್ತಿರಕ್ಕೂ ಕೂಡ ನುಸುಳುವುದಿಲ್ಲ. ಅಂದರೆ ಇದರ ಅರ್ಥ ಏನು? ಯಾಕಂದರೆ ಒಟ್ಟಾರೆಯಾಗಿ ಜನರಿಗೆ ಯಾವ ರೀತಿಯಲ್ಲಿ ದಾರಿ ತಪ್ಪಿಸಬೇಕು, ಅದು ಕೇಂದ್ರದ BJP ನಾಯಕರಾಗಿರ್ಬೋದು, ರಾಜ್ಯದ BJP ನಾಯಕರಾಗಿರ್ಬೋದು. ಪ್ರತಾಪ್ ಸಿಂಹ ಅವರು ದಿನಕ್ಕೆ 2 ಸಲ ಫೇಸ್ಬುಕ್ ಲೈವಲ್ಲಿ ಬಂದು ಟೀಕೆ ಮಾಡ್ತಾರೆ. ಆದರೆ ಆ ಕೊಡಗಿನಲ್ಲಿ ತನ್ನದೇ ಕ್ಷೇತ್ರದಲ್ಲಿ ಆದಂಥ ಬರ ನಿರ್ವಹಣೆ ಕಾರ್ಯದಲ್ಲಿ ಮೊದಲ 2 ದಿನ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಂತರ ಒಂದು ಸಲ ಬಂದು ಒಂದು ಮರವನ್ನು ಹಿಡ್ಕೊಂಡು ಫೋಸ್ ಕೊಟ್ಟು ಒಂದು ಫೋಟೋ ಹಾಕಿ ಫೇಸ್ಬುಕ್ಕಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ರೆ ಅವರು ಸಂಸದರ ಒಂದು ರೀತಿ ಮಾಡಿದಾಗ ಪ್ರಾಯಶಃ ಇದೆಲ್ಲವನ್ನು ನಾವು ನೋಡ್ಲಿಕ್ಕೆ ಹೋದ್ರುಂಟಲ್ಲ, ಇವತ್ತಿನ ಈ ಎಲ್ಲ ನಡವಳಿಕೆಗಳು ಅದು ಹೇಳ್ತಾರಲ್ಲ, ಮನೆಯ ಮೇಲ್ಗಡೆ ಅಂತ ಅಜ್ಜನಿಗಿದ್ದಂಥ ಅದೆಲ್ಲ ಹಾಗೆ ಅಂತೇಳಿ ಮೋದಿಯ ದುರಂಕಾರದ ಏನು ಇದುಂಟಲ್ಲ, ಎಲ್ಲ ಅವರ ಚಾಳಿ ಎಲ್ಲರಿಗೂ ಅದು ಹರಡ್ತಾ ಬರ್ತಾ ಉಂಟು. ಈಗ ಯಾಕಂತ ಹೇಳಿದ್ರೆ ಜನಮಾನಸದಲ್ಲಿ ಒಂದು ಜನನಾಯಕನನ್ನಾಗೆ ಬಂದವರು ಯಾರು? ಯಡಿಯೂರಪ್ಪನವರು. ಆದರೆ ಇವತ್ತಿನ ಅವರ ರೀತಿ ನೀತಿಗಳು ಇದು ಅಷ್ಟೇ ಬೇಡ, ಇದಕ್ಕಿಂತ ಹಿಂದೆ ಕೂಡ ಕಾವೇರಿ ವಿಷಯದಲ್ಲಿ ಸರ್ವಪಕ್ಷ ನಿಯೋಗ ಬನ್ನಿ ಅಂತ ಹೇಳುವ ಆವಾಗಲೂ ಕೂಡ BJP ಅವರು ಹೋಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಒಂದು ಇವತ್ತಿನ ಒಂದು ಇದುಂಟಲ್ಲ, ನಿಜಕ್ಕೂ ರಾಷ್ಟ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಒಂದು ವಿನಾಶದ ಒಂದು ಹಾದಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಇನ್ನೊಂದು ವಿಷಯ ಅಂದರೆ ಈಗಾಗಲೇ ಎಲ್ಲೆಡೆ ಮೋದಿ ಅಲೆ, ಇನ್ನು ನೆಕ್ಸ್ಟ್ ಈಗಾಗಲೇ ಸರ್ಕಾರದ ವಿಷಯಕ್ಕೆ ಬಂದರೆ ನಾವು ಗಮನಿಸಬಹುದು ಇತ್ತೀಚಿನ ಡೆವಲಪ್ಮೆಂಟ್, ಇವತ್ತಿನ ಡೆವಲಪ್ಮೆಂಟ್. BJP ಸುಮಾರು 16ರಿಂದ 20 ಶಾಸಕರನ್ನ ಎಳೆಯುವಂತಹ ಪ್ರಯತ್ನ ಮಾಡ್ತಾ ಇದೆ, ಸಚಿವರನ್ನ ತನ್ನತ್ತ ಸೆಳೀತಿದೆ. ಖಂಡಿತ ಆದರೆ ಇದು ಸರ್ಕಾರ ಉರುಳೋದು ಗ್ಯಾರಂಟಿನಾಗಿದೆ. ನಾವು ಇದರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದರೆ ಅಧಿಕಾರ ಅನ್ನೋದೇ ಒಂದು ರೀತಿಯಲ್ಲಿ ಹೀಗೆ ಸ್ವಲ್ಪ ಅಸಮಾಧಾನ ಆಯಿತು ಅಂದ ತಕ್ಷಣ, ತನಗೆ ಅಧಿಕಾರ ಸಿಕ್ಕಿಲ್ಲ ಅಥವಾ ತನ್ನನ್ನೆಲ್ಲೋ ಕಡೆಗಣಿಸಲ್ಪಟ್ಟಿದೆ ಅಂತ ಹೇಳಿದ ತಕ್ಷಣ ಅಸಮಾಧಾನ ಇರೋದು ಸ್ವಾಭಾವಿಕ. ಆ ಅಸಮಾಧಾನವನ್ನೇ ಒಂದು ಬಂಡವಾಳ ಆಗಿಟ್ಟುಕೊಂಡು ಅವರನ್ನು ತನ್ನತ್ತ ಸೆಳೆದು ಅವ್ರಿಗೇನೋ ಕಮಿಟ್ಮೆಂಟ್ಗಳನ್ನು ಕೊಟ್ಟು, ಅವ್ರಿಗೇನೋ ಪ್ರಾಮಿಸ್ ಕೊಟ್ಟು, ನಾವು ನಿಮ್ಗೆ ಇದು ಕೊಡ್ತೇವೆ ಅದು ಕೊಡ್ತೇವೆ ಅಂತ ಹೇಳ್ಕೊಂಡು ಹೋದದ್ದು. ಇದು BJPಯಲ್ಲಿ ಅಂತೂ ಆಪರೇಷನ್ ಕಮಲ ಎಂಬುದು ಬಹುಶಃ ಅದನ್ನು ಆರಂಭ ಮಾಡಿದ್ದೆ ಅವರು. ಎಲ್ಲೆಲ್ಲ ರೆಸಾರ್ಟ್ಗೆ ತಗೊಂಡೋಗಿ ಹಣ ಕೊಟ್ಟು ಇನ್ನೆಂತ ಮಾಡಿ ಅಧಿಕಾರ ಮಾಡಿ, ಅವ್ರಿಗಂತೂ ಒಳ್ಳೆ ಅಭ್ಯಾಸ ಇದೆ, ಎಕ್ಸ್ಪೀರಿಯನ್ಸ್ಡ್ ಅವರು. ನಮ್ಮ ಇನ್ನು 6 ತಿಂಗಳಾಗ್ತಾ ಬಂತು ಸರ್ಕಾರಕ್ಕೆ, ಅವಾಗ ಒಮ್ಮತದ ಇದು ಬೇಕೇ ಬೇಕು, ಇಲ್ಲ ಅಂದ್ರೆ ಪಕ್ಷ ಇಲ್ಲ ಯಾವುದೇ ಕಾರಣಕ್ಕಾಗಿ ನಾವು ಒಂದು ಈ ವಿಷಯದಲ್ಲಿ ಕಂಠಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಮಿತ್ರ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ಕೂಡ ಸಂಪೂರ್ಣವಾಗಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಇದ್ದು ಎಲ್ಲ ಕೆಲಸಗಳಲ್ಲಿ ಕೂಡ ಸಮಾನವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಉಂಟು. ಹಾಗಾಗಿ ಇವತ್ತಾಗಲೇ ಜಾರಕಿಹೊಳಿ ಬ್ರದರ್ಸ್ ಬೆಳಿಗ್ಗೆ ಕೂಡ ಒಂದು ಮಾತನ್ನು ಹೇಳಿದರು, ಯಾವುದೇ ಕಾರಣಕ್ಕಾಗಿ ನಮಗೆ ಆ ರೀತಿಯದ್ದು ಇದಿಲ್ಲ, ನಮಗೆ ಸರ್ಕಾರ ಬೀಳಿಸುವಂತ ಒಂದು ಅವಶ್ಯಕತೆ ನಮಗಿಲ್ಲ ಅಂತ ಹೇಳುವಂತ. ಯಾಕಂದ್ರೆ DCM ಪರಮೇಶ್ವರ್ ಜೊತೆ ಮಾತುಕತೆ 90 ನಿಮಿಷಗಳ ಅಲ್ಲ, ಅದು ಅಲ್ಲಿ ಪಕ್ಷದ ವಿಚಾರವಾಗಿರ್ಬೋದು, ಒಳಗಿನ ವಿಚಾರಗಳು ಪ್ರಾಯಶಃ ಅದನ್ನು ಸಮಾಧಾನ ಮಾಡಿಸ್ಲಿಕ್ಕೆ, ಅದೇ ನಾನು ಹೇಳಿದೆ ಅಲ್ಲ, ಸ್ವಲ್ಪ ಅಸಮಾಧಾನಗಳು ಇರುವುದು ಸ್ವಾಭಾವಿಕ. ಅದನ್ನು ಪಕ್ಷದ ಒಳಗೆ ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಂತೂ ಒಂದು ಕುಟುಂಬದ ಒಂದು ಮನೆಯ ಒಳಗಿನ ವಿಚಾರ, ಅದು ಸರಿ ಹೋಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಮತ್ತು JDS ಪಕ್ಷಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ಇಬ್ರು ಕೂಡ ಜೊತೆಯಾಗಿ ನಾವು ಆಡಳಿತ ಸಂಪೂರ್ಣವಾಗಿ ಮಾಡಿಯೇ ಮಾಡ್ತೇವೆ, 5 ವರ್ಷದ ಅವಧಿಗೆ ಮಾಡಿಯೇ ಮಾಡ್ತೇವೆ ಎಂಬ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ.
ನಮ್ಮ ಎರಡು ಪಕ್ಷಗಳು ಸರ್ಕಾರವನ್ನು ಮತ್ತು ಜನರಿಗಾಗಿ ಏನು ಮಾಡಬೇಕು ಅನ್ನೋ ಹೇಳೋದಕ್ಕೆ ನಾವು ಮಾಡ್ಕೊಂಡು ಹೋದರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಸರ್ಕಾರವನ್ನು ಬೀಳಿಸುವುದು ಹೇಗೆ? ಹಾಗಾಗಿ ಅವ್ರು ನಿನ್ನೆ ನಿಯೋಗ ದಿಲ್ಲಿಗಾಗಲಿ ಇಲ್ಲಿಗೆ ಬರಲಿಲ್ಲ, ಅವ್ರು ಇಲ್ಲೇ ಕೂತು ಯಾರಿಗಾದ್ರೂ ಗಾಳ ಹಾಕ್ಲಿಕ್ಕೆ ಆಗ್ತದೆ, ಅವರಿಗೆ ಎಷ್ಟು ಕೊಡ್ಲಿಕ್ಕೆ ಆಗ್ತದೆ, ಇವರಿಗೆ ಅಂತಾರೆ. ಅಂದರೆ ಅವರ ಕೆಲಸವೇ ಅದು, ಅವರು ಅದನ್ನೇ ಮಾಡ್ಕೊಂಡಿದ್ರೆ ನಾವು ಸರ್ಕಾರ ಮಾಡ್ಕೊಂಡು ಹೋಗ್ತೇವೆ, ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಓಕೆ ಮೇಡಮ್, ಇನ್ನೊಂದು ಕಾರ್ಪೊರೇಟರಿಗೆ ನಿನ್ನೆ ಕೂಡ ಗಾಯ ಆಗಿದೆ, ಇಲ್ಲಿ ನೀವು ಗಮನಿಸಬಹುದು. ಅದು ಕೂಡ ಈ ನಿನ್ನೆ ಒಂದು ಬಂದಿನ ಇದರಿಂದಾಗಿ ಆಗಿರುವಂತದ್ದು. ಸೊ ಇದು ಸರಿನಾ ಹಾಗಿದ್ರೆ ಅಂತ? ಸರಿ ಅಲ್ಲ, ಆದ್ರೆ ಇದಕ್ಕೆಲ್ಲ ಕಾರಣಗಳೇನು ಈಗಾಗಲೇ ಅವರು ಉಲ್ಲೇಖ ಮಾಡಿದ್ರು. ಒಂದು ಪಕ್ಷ ಬಂದಿಗೆ ಕರೆ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಬಂದಿಗೆ ಕರೆ ಕೊಟ್ಟಿದೆ. ಮೇಡಮ್ ಅದು ಓಕೆ, ಕೊಟ್ಟಿರುವಂತದ್ದು ಸರಿ, ಒತ್ತಾಯ ಪೂರ್ವಕದ ಬಂದ್ ಬೇಕಾಗಿದ್ರೆ ಬೇಡ, ಅಗತ್ಯ ಇಲ್ಲ. ಆದ್ರೆ ಎಲ್ಲೂ ಕೂಡ ನಾನು ಎನ್ಸ್ಕೊಳ್ತಾ ಇಲ್ಲ ಒತ್ತಾಯ ಪೂರ್ವಕ ಬಂದಿಗೆ. ಯಾಕಂದ್ರೆ ಮೊದಲನೇ ದಿನದ ತಯಾರಿಯ ಸಭೆಯಲ್ಲಿ ನಾನು ಹೋಗಿದ್ದೆ. ಎಲ್ರಿಗೂ ವಿನಂತಿಯನ್ನು ಅಷ್ಟೇ ಮಾಡ್ಕೊಂಡಿದ್ದೇವೆ, ದಯಮಾಡಿ ನಾಳೆಗೆ ಬಂದ್ ಮಾಡಿ, ನಮಗೆ ಸಹಕಾರ ಕೊಡಿ. ಅದು ಪಾಯಿಂಟ್ ಇರ್ಲಿ. ವೇದವ್ಯಾಸ್ ಕಾಮತ್ ಅವ್ರು ನಾವು ಮೆನ್ಷನ್ ಮಾಡಿ ಹೇಳ್ತೀವಿ. ಈಗಾಗಲೇ ಹೋಗುವಂತ ಸಂದರ್ಭದಲ್ಲಿ ಒಂದು ಶಾಸಕರು ಹೋಗುವಂತ ಸಂದರ್ಭದಲ್ಲಿ ಅವರ ಕಾರನ್ನ ತಡೆಗಟ್ಟಿರುವಂತ ದೃಶ್ಯಾವಳಿಗಳು ಕೂಡ ನಮ್ಮ ಮಾಧ್ಯಮಗಳಿಗೆ ಸಿಕ್ಕಿದೆ. ಇದು ಎಷ್ಟರ ಮಟ್ಟಿಗೆ? ಅದಕ್ಕಿಂತ ಮೊದಲು ಅವರು ಜ್ಯೋತಿ ಸರ್ಕಾರದಲ್ಲಿ ಅವ್ರು ನಡೆದುಕೊಂಡ ರೀತಿ ಫಸ್ಟ್ ಹೇಳಿ, ಆಮೇಲೆ ಅದ್ರ ನಂತರ ಒಂದು ಮಾಬ್ ಇರುವಾಗ ಮೋಸ್ಟ್ಲಿ ಅವರು ಕೂಡ ಅದಕ್ಕೆ ತಕ್ಕಂತೆ, ಯಾಕಂದ್ರೆ ಮಾಬ್ ಇದ್ದಾಗ ಯಾವಾಗ್ಲೂ ಯಾರೇ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಒಂದು ಮಾಬ್ ಇದೆ ಅಂದ ತಕ್ಷಣ ಅವರು ಬೇರೆ ಬೇರೆ ಮನಸ್ಸುಗಳಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಬ್ರು ಅಪಾರ್ಚುನಿಟಿ ಬೇಕಂತ ಎದುರಿಂದ ಹೋಗುವಂಥದ್ದು ಕೂಡ ಒಂದು ರೀತಿಯಲ್ಲಿ ಸರಿಯಿಲ್ಲ. ಅವರು ಶಾಸಕರಾಗಿ ಅವರ ಜವಾಬ್ದಾರಿ ಇದೆ, ನಾನು ಒಪ್ಕೊಳ್ತೇನೆ. ಆದ್ರೆ ಆ ರೀತಿಯಲ್ಲಿ ಮಾಡಿದ್ದು ಯಾರಾದ್ರೂ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಸರಿಯಲ್ಲ. ಅದನ್ನ ನಾವು ಡಿಫೆಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಎಲ್ಲ ಸನ್ನಿವೇಶಗಳು ಎಲ್ಲೆಲ್ಲ ಅಟ್ಯಾಕ್ ಆಗಿದೆ ಅಲ್ಲಿ ಎಲ್ಲ ಸನ್ನಿವೇಶಗಳು ಕಂಡಾಗ ನೀವು ಏನ್ ಮಾಡ್ತೀರಿ ಎಂಬ ರೀತಿಯ ಒಂದು ವರ್ತನೆ ಎದುರಲ್ಲಿ ಕಂಡು ಬಂದಾಗೆ ನಾವು ಕೂಡ ನೋಡ್ಕೊಳ್ತೇವೆ. ನೀವು ಹೇಗೆ ಮಾಡ್ತೀರಿ? ಬಹುಶಃ ಒಂದು ವಾಟ್ಸಪ್ ಮೆಸೇಜ್ ಎಷ್ಟು ಚೆನ್ನಾಗಿ ಹಾಕಿದಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಅಂಗಡಿ ಓಪನ್ ಇಟ್ರೆ ನಾಳೆಯಿಂದ ಅವರ ಅಂಗಡಿಗೆ ವ್ಯಾಪಾರಕ್ಕೆ ಹೋಗಬೇಡಿ, ಈ ರೀತಿ ಬಂದಿಟ್ರೆ ಅಲ್ಲ, ಓಪನ್ ಮಾಡಿ, ಕರೆಕ್ಟ್, ನೀವು ಯಾರಾದ್ರೂ ಬಂದ್ ಮಾಡಿದ್ರೆ ಅದಕ್ಕೆ ಸ್ಪಂದನೆ ಮಾಡಿ ಯಾರಾದ್ರೂ ಬಂದ್ ಮಾಡಿದ್ರೆ ನೀವು ಅವರ ಅಂಗಡಿಗೆ ನಾಳೆಯಿಂದ ಎಲ್ಲರೂ ಕೂಡ ವ್ಯಾಪಾರಕ್ಕೆ ಹೋಗಬೇಡಿ ಎಂಬ ಸಂದೇಶವನ್ನು ಕೂಡ ಅವರು ವಾಟ್ಸ್ಆಪ್ ಮೂಲಕ ಹರಿಯಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಂಧನ ವಾಪಸ್ ತಗೊಳ್ತು ಅಂತ ಕೂಡ ಅದರ ಹಿಂದಿನ ದಿವಸ ರಾತ್ರಿ ಬಂದಿದೆ. ಸೊ ಈ ರೀತಿ ಆಕ್ಚುಲಿ ಇದಕ್ಕೆಲ್ಲ ಕಾರಣಗಳೇನು? ಅವರು ನಡುವೆ ಬಂದದ್ರಿಂದ ಶಾಂತಿಯುತವಾಗಿ ನಡೀತಾ ಇತ್ತು ಎಲ್ಲೂ ಕೂಡ. ಪ್ರಕರಣ ಘಟನೆ ಕೂಡ ಗಮನಿಸಬಹುದು. ಯಾರೋ ಒಬ್ರು ಅಂಗಡಿಯಲ್ಲಿ ಇರ್ತಾರೆ, ಕಾಂಗ್ರೆಸ್ JDS ಎರಡು ಕೂಡ ಈ ಒಂದು ಏನು ಅನೌನ್ಸ್ಮೆಂಟ್ ಆಗಿರೋದ್ರಿಂದ ಬರ್ತಾರೆ, ಹೊಡಿತಾರೆ. ಆ ಪ್ರಕರಣ ಕೂಡ ವಿಜುವಲ್ಸ್ ಅಲ್ಲಿ, ನಮ್ಮ ವಿಜುವಲ್ಸ್ ಅಲ್ಲಿ ಸಿಕ್ಕಿದೆ, ದೃಶ್ಯಾವಳಿಗಳಲ್ಲಿ. ಉಡುಪಿದಲ್ಲದು, ಅದು ಚಿಕ್ಕಮಗಳೂರು, ಎಲ್ಲಾದ್ರೂ ಪಕ್ಷಗಳು ಪಕ್ಷ ಅಲ್ಲ. ನೀವು ಹೇಳಿದಕ್ಕೆ ನಾನು ಫಸ್ಟಿಗೆ ಅದನ್ನು ನೋಡಿದ ಕೂಡ ಅದಕ್ಕೆ ಹೇಳಿ. ಬಟ್ ನೋಡಿ, ನಾವು ಕೂಡ ಎಲ್ಲಿಯೂ ಕೂಡ ಹಲ್ಲೆಯನ್ನ ನಾವು ಯಾವತ್ತೂ ವಿರೋಧಿಸ್ತೇವೆ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಬಂದ್ ಅನ್ನುವಂಥದ್ದು ಈ ಹಿಂದೆ ಕೂಡ ನಡೆದಿದೆ, ಇವತ್ತು ಕೂಡ ಮುಂದೆ ಕೂಡ ನಡೀತದೆ. ಆದರೆ ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ಮಾಡಲಿಕ್ಕಿಲ್ಲ. ಯಾಕಂದ್ರೆ ನಾವು ಪೇಪರಲ್ಲಿ ಕೊಡುವಾಗಲೇ ಸ್ವಯಂ ಘೋಷಿತ ಬಂಧನಿಗೆ ನಾವು ಇದು ಮಾಡಿರುವಂಥದ್ದು. ಹಾಗಿರುವಾಗ ಅಲ್ಲಿ ಒತ್ತಾಯ ಮಾಡಿದ್ರೆ ಅದು ಯಾವುದೇ ಕಾರ್ಯಕರ್ತ ಮಾಡಿದ್ರೆ ಅದು ತಪ್ಪೇ ಆಗಿರ್ತದೆ. ಪಕ್ಷ ಕೂಡ ಅದೇ ರೀತಿ ನಿರ್ದೇಶನ ಕೂಡ ಕೊಟ್ಟಿದೆ, ಪಕ್ಷದಿಂದ ಬಂದ ನಿರ್ದೇಶನ ಕೂಡ ಹಾಗೆ. ಅದು ಅವರಿಗೆ ಒತ್ತಾಯಪೂರ್ವಕ ಅಲ್ಲ, ಆದ್ರೆ ಅವರಿಗೆ ವಿನಂತಿಸಿ ಎಂಬ ಮಾತನ್ನು ಹೇಳಿದ್ದಾರೆ. ಅದನ್ನೇ ಕಾಂಗ್ರೆಸ್ನವರು ಅಥವಾ JDSನವರು ಅದನ್ನೇ ಮಾಡ್ಕೊಂಡಿದ್ದಾರೆ. ಗುಂಪು ಸೇರಿಕೊಂಡು ಹೋಗುವಾಗ ಮುಂದಿನ ಒಂದು ಗುಂಪು ಬಂದು ತಾನು ಅಂತ ಹೇಳುವಾಗ ಕೆಲವೊಂದು ಕಡೆ ಆ ಘರ್ಷಣೆಗಳು ಬಂದ್ ಮಾಡಿ ಅಂತ ವಿನಂತಿಸುವಾಗ ಹಿಂದಿನಿಂದ ನೀವು ಬಂದ್ ಮಾಡಬೇಡಿ ಅಂತ ಹೇಳಿದ್ರೆ ಈ ಸಮಸ್ಯೆಗಳು ಬರೋದು ಸ್ವಾಭಾವಿಕ ಅಲ್ವಾ? ಓಕೆ, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ಇವತ್ತಿನ ಟಾಪಿಕ್ ತೈಲ ತಲ್ಲಣ ಅಂತ ಜಾಸ್ತಿ ಆಗ್ತದೆ, ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಮೊದಲಿಗೆ ಓಕೆ, ಅದರಲ್ಲಿ ಕಾಂಗ್ರೆಸ್ ಮತ್ತೆ ಇತರ ಈಗ ಮಹಾಗಠಬಂಧನ ಅಂತೇಳಿ ಏನಿದೆ, ಅವರು ಭಾರತ್ ಬಂದಿಗೆ ಒಂದು ಕರೆ ಕೊಟ್ಟಿದ್ರು ನಿನ್ನೆ. ಹೌದು, ನಿನ್ನೆ ಅದೊಂಥರ ರಾಜಕೀಯ ಪ್ರೇರಿತವಾಗಿ ಬಂದ್ ಮಾಡಿದ್ರು ಎಲ್ಲರೂ ಸೇರಿಕೊಂಡು. ಹಲವಾರು ಕಡೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫೋರ್ಸ್ಫುಲಿ ಆಗಿ ಬಂದ್ ಮಾಡಿದ್ದಾರೆ. ಎಲ್ಲರ ಅಂಗಡಿ ಮುಗ್ಗಟ್ಟುಗಳನ್ನು ಎಲ್ಲ ಬಂದ್ ಮಾಡಿಸಿ, ಸಣ್ಣ ತರಕಾರಿ ಅಂಗಡಿಗಳನ್ನ ಚಲ್ಲಾಪಿಲ್ಲಿ ಮಾಡಿ ಇದೆಲ್ಲ ಮಾಡಿ ಬಂದ್ ಮಾಡಿದ್ರು. ಏನು ಅವರಿಗೆ ಲಾಭ ಆಯ್ತು? ಒಂದನೇ ಪ್ರಶ್ನೆ. ಅದಾದ್ಮೇಲೆ ಇವಾಗ ಭಯಂಕರ ರೈಸ್ ಆಗ್ತಾ ಇದೆ ತೈಲ ಬೆಲೆ ಅಂತ ಹೇಳಿಕೊಂಡು ಇದ್ ಮಾಡ್ತಾ ಇದ್ದಾರೆ. ಇದೇ 2013 ಇರುವಾಗ UPA ಗವರ್ಮೆಂಟ್ ಇರ್ಬೇಕಾದ್ರೂ 84 ರೂಪಾಯಿ 85 ಪೈಸೆ ಏನೋ ಆಗಿತ್ತು. ಇದೇ ನಮ್ಮ ಪುತ್ತೂರಲ್ಲೇ, ಪುತ್ತೂರು ಮಂಗಳೂರು ಆಸ್ಪಾಸಿನಲ್ಲಿ 84 ರೂಪಾಯಿ 85 ಆ ರೇಂಜ್ ಅಲ್ಲಿ ತೈಲ ಬೆಲೆ ಏರಿಕೆ ಆಗಿತ್ತು. ಆವಾಗ ಯಾರು ಬಂದ್
ಅಹಿತಕರ ಘಟನೆ ಆದದ್ದಕ್ಕೆ ಉಡುಪಿ ಜಿಲ್ಲಾ ಬಿಜೆಪಿ ಅವರೇ ಕಾರಣ ಅಂತೇಳಿ. ಇವ್ರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರೆ ಜನರನ್ನು ಒಪ್ಪಬೇಕು. ಪ್ರಜಾಪ್ರಭುತ್ವದ ಇದರಲ್ಲಿ ಒಂದು ಸರ್ಕಾರ ನಡೆಸ್ತಾ ಇರಬೇಕಾದ್ರೆ ಅದು ಯಾವುದ್ರ ಇದರಲ್ಲಿ ರೈಡ್ ಆಗ್ತಾ ಇದೆ ಅಂತ ಹೇಳಿ ಬರೀ ಏನು ಸರ್ಕಾರದ ಬೊಕ್ಕಸಕ್ಕೆ ಅಥವಾ ಮೋದಿ ಅವರ ಬೊಕ್ಕಸಕ್ಕೆ ಕಿಸೆಗೆ ಹೋಗ್ತಾ ಇಲ್ಲ ಈ ದುಡ್ಡು. ಇದರಿಂದ ಮೊದಲು ಇರುವ ಸರ್ಕಾರ ಇರಾನಿಂದ ಆಗ್ಲಿ ಬೇರೆ ಕಡೆಯಿಂದ ಆಗ್ಲಿ ತೈಲ ಆಮದು ಮಾಡ್ತಾ ಇರಬೇಕಾದ್ರೆ ಎಷ್ಟು ಸಾಲ ಮಾಡಿದೆ, ಆ ಸಾಲವನ್ನು ಬರೀ 4 ವರ್ಷದಲ್ಲಿ ಇವರು ತೀರಿಸಿದ್ದಾರೆ. 2 ಲಕ್ಷ ಕೋಟಿ ಸಾಲವನ್ನ ತೀರಿಸಿದ್ರು ಮೊನ್ನೆವರೆಗೆ. ಆಮೇಲೆ ಬರುವಂತ ದುಡ್ಡಿನಲ್ಲಿ ಹೈವೇ, ನ್ಯಾಷನಲ್ ಹೈವೇ ಆಗ್ಲಿ ಬೇರೆ ರೋಡ್ಗಳಾಗ್ಲಿ, ರೋಡ್ ಕನ್ಸ್ಟ್ರಕ್ಷನ್ ಮೊದಲು ದಿವಸಕ್ಕೆ 8 ಕಿಲೋಮೀಟರ್ ಪರ್ ಡೇ ಆಗ್ತಿದ್ದದ್ದು, ಇವಾಗ 40 ಕಿಲೋಮೀಟರ್ 48 ಕಿಲೋಮೀಟರ್ ದಿನಕ್ಕೆ ನಡೀತದೆ. ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ. ನಿನ್ನೆ ಅದಲ್ಲದೆ ಭಾರತ ಬಂದ್ ಮಾಡಿಕೊಂಡು ಪ್ರಧಾನಿ ಮೋದಿ ಅವರ ಹತ್ರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವರು ಹೋಗಿ ಇದು ಅತಿವೃಷ್ಟಿಗೆ ಪರಿಹಾರ ಕೇಳಲಿಕ್ಕೆ ಅಂತ ಹೇಳಿ ಹೋದ್ರು. ಹಾಗಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಲ್ಲಿ ಗವರ್ಮೆಂಟ್ ಗೆ ಎಷ್ಟು ರೂಪಾಯಿಗೆ ಬರ್ತದೆ? 58 ರೂಪಾಯಿ 60 ಪೈಸೆಗೆ ಬರ್ತದೆ. ಅದೇ ಸೆಂಟ್ರಲ್ ಗವರ್ಮೆಂಟ್ ಗೆ ಎಷ್ಟಿಗೆ ಬರ್ತದೆ ಅಂತ ಹೇಳಿ 2 ರೂಪಾಯಿ ಟ್ಯಾಕ್ಸ್ ವಿಧಿಸಿದ್ರು. ಈಗ ಅವರು ಕೇಳ್ತಾ ಇರುವಂತದ್ದು, ಹಾಗಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಎಷ್ಟು ಬರುತ್ತೆ? ವಿದೇಶದಿಂದ ಭಾರತಕ್ಕೆ ಬರುವಾಗ ಪೆಟ್ರೋಲಿಯಂ ಬೆಲೆ ಎಷ್ಟು, ರಾಜ್ಯಗಳಿಗೆ ಬರುವಾಗ ಬೆಲೆ ಎಷ್ಟು? ಬಿಜೆಪಿ ಒಂದು ಬ್ಯಾರೆಲ್ಗೆ 78 ರೂಪಾಯಿ ಡಾಲರ್. ಮೊದಲೇ ಎಷ್ಟಿತ್ತು? ಅಲ್ಲ 2013 ಎಷ್ಟಿತ್ತು ಒಂದು ಬ್ಯಾರೆಲ್ಗೆ? ಈಗ ಅಲ್ಲ ಅವಾಗ 2013 ಒಂದು ಬ್ಯಾರೆಲ್ಗೆ 140 ರೂಪಾಯಿ ಇತ್ತು. USA ಇವತ್ತಿನ ಪೇಪರ್ ಅವರು ಓದಿದ್ರ ಅಂತ ಹೇಳಿ ಕೇಳಿ, ಹೈಯೆಸ್ಟ್ ಆಯಿಲ್ ಪ್ರೊಡಕ್ಷನ್ ಮಾಡ್ತಾ ಇರುವಂತದ್ದು USA. ಇವಾಗ ಇಡೀ ವರ್ಲ್ಡ್ ನ ಎಕಾನಮಿಯನ್ನು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ USA ಹತ್ರ ಇದೆ. ಸೀದಾ ಹೋಗಿ ಇದು ಮಾಡಿಕೊಂಡು ಬರ್ಲಿಕ್ಕೆ ಇದು ಚಿಲ್ಲರೆ ವ್ಯಾಪಾರ ಅಲ್ಲ ಸ್ವಾಮಿ. ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಸುಮ್ಮನೆ ಬಾಯಿಗೆ ಬಂದಾಗೆ ಮಾತಾಡ. ನಾವು ಕೂಡ ಚಿಲ್ಲರೆ ವ್ಯಾಪಾರದ ಬಗ್ಗೆ ಹೇಳ್ತಿಲ್ಲ. ಆಗ್ತಾ ಉಂಟು ಅಂತ ಹೇಳಿ ಹೇಳ್ತಾ ಇರುವಾಗ ನಿಮಗೆ ತಲೆಬಿಸಿ ಆಗ್ತದ? ಇವಾಗ ನಿಮ್ಮ ಕ್ವಶನ್ಸ್ ಕೇಳಿ ಸರ್. 2013 ಒಂದು ಬ್ಯಾರೆಲ್ಗೆ ಎಷ್ಟಿತ್ತು, ಇವಾಗ ಒಂದು ಬ್ಯಾರೆಲ್ಗೆ ಎಷ್ಟಿದೆ? 2013, 14, 15 ಪೆಟ್ರೋಲ್ಗೆ ಹೌದು 2013 ಎಷ್ಟಿತ್ತು? ಅದು ಅಲ್ವಾ? ಬಿಜೆಪಿ ರಾಜ್ಯಗಳಲ್ಲಿ ಎಷ್ಟು ಕಡಿಮೆ ಮಾಡಿದ್ದಾರೆ? ಬೇಕಾದಷ್ಟು ಬಿಜೆಪಿ ಎಲ್ಲ ಕಡೆಗಳಲ್ಲೂ ಬಿಜೆಪಿ ಆಡಳಿತ ಮಾಡ್ತಾ ಇದೆ. ಅಲ್ಲಿ ಏನು ಮಾಡಿದ್ದಾರೆ? ಬಿಜೆಪಿ ಅವರದ್ದೇ ತಪ್ಪು ಅಂತ ಇಟ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಈಗ ನಿಮ್ಮ ಕಾಂಗ್ರೆಸ್ ಪ್ರೇರಿತ ಒಂದು ಶಿಶುವನ್ನು ಇಟ್ಟುಕೊಂಡು ಒಂದು ಸರ್ಕಾರ ಮಾಡ್ತಾ ಇದ್ದಾರಲ್ಲ, ನೀವು ಯಾಕೆ 2 ರೂಪಾಯಿ ರೈಸ್ ಮಾಡಿ ನಾವು ಅದರ ಬಗ್ಗೆ ಈಗ ನೀವು ಇನ್ನೂ ಕೂಡ ಸಾಲ ಮನ್ನಾದ ನೋಟಿಸ್ ಬರ್ಲಿಲ್ಲ ಬ್ಯಾಂಕ್ಗಳಿಗೆ. ಅಲ್ಲ ನೋಟಿಸ್ ಬರ್ಲಿಕ್ಕೆ ಅದು ಇವತ್ತು ಅದು ನಾ ಹೇಳಿದಲ್ಲ, ಸಡನ್ ಆಗಿ ಯಾವ್ದು ಇವತ್ತು ಅನೌನ್ಸ್ ಆದ ಕೂಡಲೇ ಬರುವಂತ ಅದಕ್ಕೊಂದು ಪ್ರೊಸೀಜರ್ ಉಂಟು. ಆ ಪ್ರೊಸೀಜರ್ ಪ್ರಕಾರ ಆಗ್ತದೆ. ಪ್ರಧಾನಮಂತ್ರಿ ಅವರಿಗೆ 4 ವರ್ಷಗಳಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಚಿಲ್ಲರೆ ವ್ಯಾಪಾರವ? ಇದನ್ನು ಮಾತ್ರ ಹೇಳಿದ ಕೂಡಲೇ ಆಗುದಿಲ್ಲ ಅಂತ ಹೇಳಿ ಅವರು ಅಲ್ಲ ಯಾವುದು ಕೂಡ ಹೇಳಿದ ಕೂಡಲೇ ಆಗುದಿಲ್ಲ. ಆದ್ರೆ 4 ವರ್ಷಗಳಲ್ಲಿ ನಮ್ಗೆ 100 ದಿನಗಳಲ್ಲಿ ಆಗ್ಲಿಲ್ಲ. ಆದ್ರೆ ನಿಮಗೆ 4 ವರ್ಷಗಳಲ್ಲಿ ಯಾವುದು ಕೂಡ ಆಗ್ಲಿಲ್ಲ ಇನ್ನು ಕೂಡ. ರಾಹುಲ್ ಗಾಂಧಿ ಅಮೇಠಿ ಕ್ಷೇತ್ರದಲ್ಲಿ 75ರಿಂದ 100 ಜನ ನಿಮಗೆ ಪ್ರತಿಭಟನೆ ಮಾಡಿದ್ದು, ಬೇರೆ ಯಾರು ಪ್ರತಿಭಟನೆ ಮಾಡ್ಲಿಲ್ಲ. ಏನಕ್ಕೆ? ಏನಾಯ್ತು ಹಾಗಾದ್ರೆ? ಅಲ್ಲಿ ಹಾಗಾದ್ರೆ ಕಾಂಗ್ರೆಸ್ನ ಪವರ್ ಇಲ್ವಾ? ಅಮೇಠಿಯಲ್ಲಿ ಜನಗಳು ಯಾಕೆ ಪ್ರತಿಭಟನೆ ಮಾಡ್ಲಿಲ್ಲ? ನೀವೇ ಬಂದ್ ಮಾಡಿ ಗೂಂಡಾಗಿರಿ ಮಾಡಿ ಬಂದ್ ಮಾಡಿಸಿದ್ರಿ. ನೀವೇನು ನಿಮಗೆ ಪ್ರತಿಭಟನೆ ಮಾಡುವ ತಾಕತ್ತಿಲ್ವಾ ಹಾಗಾದ್ರೆ? ಕುಂದಾಪುರದಲ್ಲಿ ಕುಂದಾಪುರ ಚೈತ್ರ ಅವರ ಜಾಗಕ್ಕೆ ಹೋಗಿ ಅಲ್ಲಿ ಸುಮ್ಮನೆ ಗಲಭೆ ಎಬ್ಬಿಸಿದ್ರಿ. ಏನಕ್ಕೆ? ಅವರು ಒಬ್ಬರೇ ಎದ್ದು ನಿಂತುಕೊಂಡು ನಿಮ್ಮನ್ನು ಓಡಿಸ್ಲಿಲ್ವಾ? ಅಲ್ಲ ಸರ್, ಇವಾಗ ನಮ್ಮದೊಂದು ಕ್ವಶನ್ಸ್ ಇದೆ. ಈಗಾಗಲೇ ನಿನ್ನೆ ಬಂದ್ ಮಾಡಿದ್ರು, ಓಕೆ ಒಪ್ಕೊಂತೀವಿ. ಆದ್ರೆ ಬಂದು ಮಾಡಿದಲ್ಲ, ಮಾಡಿಸಿದ್ದು. ಓಕೆ ಮಾಡಿಸಿದ್ದು, ಓಕೆ ನಿಮ್ಮ ಪ್ರಕಾರ ಮಾಡಿಸಿದ್ದು ಅಂತೇಳಿ ಅಲ್ಲ. ಎಲ್ಲರೂ ಬುದ್ಧಿ ಸರಿಯಾಗಿ ಉಪಯೋಗ ಮಾಡುವವರು, ದೇಶದ ಅಭಿವೃದ್ಧಿಯನ್ನು ಕಾಣ್ತಾ ಇರುವವರು ಎಲ್ಲರೂ ಇದನ್ನೇ ಹೇಳ್ತಾರೆ. ನೀವು ಪಬ್ಲಿಕ್ ನಲ್ಲಿ ಬಂದು ನಿಮ್ಮ ಇವರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಮಾತಾಡಿಸಿ ನೋಡಿ, ಅವಾಗ ಅವರೇ ಹೇಳ್ತಾರೆ, ಜನಗಳೇ ಹೇಳ್ತಾರೆ. ಓಕೆ ಒಪ್ಕೊಂತೀವಿ ಸರಿ, ಇಷ್ಟೆಲ್ಲ ಆಯ್ತು, ಬಂದೆಲ್ಲ ಆಯ್ತು. ಆದ್ರೆ ಇವಾಗ ಜನಸಾಮಾನ್ಯನು ಹೇಳುವಂತದ್ದು, ಬಂದೆಲ್ಲ ಮಾಡಿದ್ರಿ, ಬಂದಿನಿಂದ ನಷ್ಟ ಯಾರಿಗಾಯ್ತು? ಜನಸಾಮಾನ್ಯರಿಗೆ ಮಾತ್ರ ಆಗಿರುವಂತದ್ದು ಒಂದು. ಅದನ್ನೇ ಹೇಳ್ತಾ ಇರೋದು. ನಾನು ಅದನ್ನೇ ಸುರುವಿಗೆ ಕೇಳಿದ್ದದನ್ನೇ. ಇವರು ಭಾರತ್ ಬಂದ್ ಮಾಡಿಸಿದೆವು, ಇದರಲ್ಲಿ ಹಾಗಾಯ್ತು ಹೀಗಾಯ್ತು. ಈ ನಷ್ಟ KSRTC, BMTC ಮತ್ತೆ ವಾಯುವ್ಯ ಕರ್ನಾಟಕದ ಇದ್ರದ್ದು ಎಲ್ಲದಕ್ಕೂ ಕೂಡ 22 ಕೋಟಿಯಿಂದ 30 ಕೋಟಿ, ನಿಯರ್ಲಿ 100 ಕೋಟಿ ಹತ್ರ ಒಂದು ದಿವಸದಲ್ಲಿ ಲಾಸ್ ಆಯ್ತಲ್ಲ. ಅದನ್ನು ಕಾಂಗ್ರೆಸ್ ಅದರ
ಅವ್ರಿಗೆ ಈಗ ಅರ್ಥ ಆದದ್ದ ಬಿಜೆಪಿ ಅವರಿಗೆ ಇಷ್ಟು ಬಾರಿ ಬಂದ್ ಮಾಡಿದಾಗ ಬಹುಶಃ ಕಾಂಗ್ರೆಸ್ ಒಂದು ಇತಿಹಾಸದಲ್ಲಿ ಒಮ್ಮೆ ಬಂದ್ ಮಾಡಿದೆ, ಬಿಜೆಪಿ ಅವರು ಎಷ್ಟು ಬಾರಿ ಬಂದ್ ಮಾಡಿದ್ದಾರೆ, ಆ ಲಾಸ್ ಲೆಕ್ಕಕ್ಕೆ ಬರುವುದಿಲ್ವಾ? ಇಂದಿರಾ ಗಾಂಧಿಯ ಸಮಯದಲ್ಲಿ ಇಡೀ ಎಮರ್ಜೆನ್ಸಿಯನ್ನು ಹಾಕಿ ಮೋದಿಯನ್ನು ನೀವು ಸರ್ವಾಧಿಕಾರಿ ಅಂತೇಳಿ ಹೇಳ್ತಿರಲ್ಲ, ನಿಮಗೆ ಯಾವ ನೈತಿಕತೆ ಉಂಟು? ಇಂದಿರಾ ಗಾಂಧಿಯ ಸಮಯದಲ್ಲಿ ಇಡೀ ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಸ್ವಾಮಿ. ಹಾಕಿ ನೀವು ಇಡೀ ಬಂದ್ ಮಾಡಿಸಿ ಇದ್ದವರನ್ನೆಲ್ಲರನ್ನು ಒಳಗಡೆ ಹಾಕಿ ನಾವೀಗ ಆ ಸಬ್ಜೆಕ್ಟೇ ಬೇರೆ. ನಾವು ಲಾಸ್ ಬಗ್ಗೆ ಈಗ ನೀವು ಹೇಳಿದ್ರಿ 100 ಕೋಟಿ ಲಾಸ್ ಅಂತ ಹೇಳಿದ್ರಿ, ಆ ಲಾಸ್ಗೆ ಉತ್ತರ ಕೊಡಿ. ಬಿಜೆಪಿ ಬಂದ್ ಮಾಡಿದಾಗ ಲಾಸ್ ಆಗಿಲ್ವಾ? ಹಾಗಾದ್ರೆ ನೀವು ಬಿಜೆಪಿ ಅವರು ಏನು ಮಾಡಿದ್ರು, ಬಿಜೆಪಿ ಅವರು ಗುಂಡಿಗೆ ಬಿದ್ರು, ನಾವು ಕೂಡ ಗುಂಡಿಗೆ ಬಿದ್ದೆ ನಾವು ಲಾಸ್ ಮಾಡಿಸ್ತೇವೆ ಅನ್ನುವ ನಿಮ್ಮ ಮೆಂಟಾಲಿಟಿ. ಲಾಸ್ ಮಾಡಿಸುವಂತದಲ್ಲ, ಈಗ ನೀವು ಅದನ್ನ ಡಿಫೆಂಡ್ ಮಾಡಿದ್ರಿ. ಇವಾಗ ಪ್ರಸ್ತುತ ಸಿಚುವೇಶನ್ ಮಾತಾಡುವ ಸರ್. ಪ್ರಸ್ತುತ ಹೇಗಿದೆ ಇವಾಗ? ಬಂದಾಯ್ತು, ಓಕೆ, ಮತ್ತೆ ಕೂಡ ರೇಟ್ ಜಾಸ್ತಿ ಆಯ್ತು. ನಿನ್ನೆ ಜಾಸ್ತಿ ಆಗ್ಲಿಕ್ಕೆ ಕಿಸೆಯಿಂದ ತೆಗೆದು ಹಾಕುವಂತದ್ದಲ್ಲ, ಅದು ಇಂಟರ್ನ್ಯಾಷನಲ್ ಎಕಾನಮಿಯಲ್ಲಿ ಯಾವ ರೀತಿ ಡಾಲರ್ ರೈಸ್ ಆಗ್ತಾ ಉಂಟು, ಡಾಲರ್ ಇದ್ರೆ ಅದು ಇಡೀ ವರ್ಲ್ಡ್ ಎಕಾನಮಿಯನ್ನು USA ಹೋಲ್ಡ್ ಮಾಡಿದ ಕಾರಣ ನಮಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇರೋದು. ನಾವು ಪ್ರತಿಯೊಂದು ದುಡ್ಡಲ್ಲಿ ಕೂಡ ಸೆಸ್ ಹಾಕಿದ್ರೆ ಏನು ಸೆಸ್ ಹಾಕಿದ್ರು ಇದು ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಗುಂಡಿ ತೋಡಿದ್ದ ಕ್ರೂಡ್ ಆಯಿಲ್ಗೆ ಯಾವ ರೀತಿ ನಾವು ಬಾವಿ ತೆಗೆದಿರ್ತೇವೋ, ಬಾವಿ ತೆಗೆದು ಅದರನ್ನ ಕ್ರೂಡ್ ಆಯಿಲ್ ತೆಗಿತೇವೋ ಹಾಗೆ ಮಾಡಿ ಇವರು ಗುಂಡಿ ತೋಡಿ 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 ಅಷ್ಟು ಸಾಲ ಮಾಡಿ ಇಟ್ಟಿದ್ದಾರೆ. ಏನು ಧರ್ಮಕ್ಕೆ ಬರುದಿಲ್ಲ. UPA ಸರ್ಕಾರ ಇದ್ದಾಗ ಮಾಡ್ಲಿಕ್ಕೆ ಆಗುದಿಲ್ಲ. UPA ಸರ್ಕಾರ ಇದ್ದಾಗ ಬಾರ್ಗೇನ್ ಮಾಡ್ಲಿಕ್ಕೆ ಕೆಪಾಸಿಟಿ ಬರಬೇಕಾದ್ರೆ ಈ 2 ಲಕ್ಷ ಕೋಟಿಯನ್ನು ನಾವು ತೀರಿಸಿದ ಕಾರಣ ಇವಾಗ ಬಾರ್ಗೇನ್ ಮಾಡ್ಲಿಕ್ಕೆ ಆದ್ರೂ ನನ್ನ ಹತ್ರ ಕೆಪಾಸಿಟಿ ಉಂಟು. ಸರ್ ಇನ್ನೊಂದು ವಿಷಯ ಇದೆ ಸರ್, ಇನ್ನೊಂದು ವಿಷಯ ಫಿಗರ್ಸ್ ಎಲ್ಲಿಂದ ಸಿಗ್ತಾ ಇದೆ ಒಟ್ರಾಸಿ ಮಾತಾಡ್ಲಿಕ್ಕೆ ಎಲ್ಲರಿಗೂ ಬರ್ತದಲ್ವಾ? ಇನ್ನೊಂದು ವಿಷಯ ಅನಿಲಿ ಮೇಡಮ್, ಇನ್ನೊಂದು ವಿಷಯ, ಈಗಾಗಲೇ RTO ಕಾರ್ಯಕರ್ತ ರೋಹಿತ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈ ಹಿಂದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕಡಿಮೆ ಬೆಲೆಗೆ ವಿದೇಶಕ್ಕೆ ರಫ್ತು ಮಾಡ್ತಿದೆ ಅಂತ. ಇದ್ರ ಬಗ್ಗೆ ನಿಮ್ಮ ಅದಕ್ಕೆ ಪ್ರೂಫ್ ಕೊಡ್ಲಿ ಅಲ್ವಾ? ರಫ್ತು ಮಾಡ್ತಾ ಇರುವಂತಹ ವಿಷಯಕ್ಕೆ ಪ್ರೂಫ್ ಕೊಡ್ಲಿ, ಜನಗಳು ತೀರ್ಮಾನ ಮಾಡ್ತಾರೆ. ಅದು ಅಲ್ಲದೆ ಮಂಗಳೂರಿಂದಲೇ ಹಾಕ್ಬೇಕು ಅಂತ ಹೇಳಿ ಪ್ರೂಫ್ RTI ಕಾರ್ಯಕರ್ತರಿಗೆ ಸಿಕ್ಕಿದೆ, ಮಾಧ್ಯಮದಲ್ಲಿ ಬಂದಿದೆ, ಇನ್ನೆಲ್ಲಿಂದ ಪ್ರೂಫ್ ಕೊಡುದು? ನಾವು ಹೇಗೆ ಕಾಣಬೇಕು ಅಂತ ಹೇಳಿ ಹೇಳುದು ನಮಗೆ ಗೊತ್ತಾಗ್ತದೆ. ನಾವು ಕೂಡ ಓದಿದವ್ರೆ, ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಮಾಧ್ಯಮಗಳು ಸುಳ್ಳು ಹೇಳುತ್ತಾ? ಮಾಧ್ಯಮದ ಪತ್ರಿಕೆಯಲ್ಲಿ ಬಂದಿದೆ, ಮಾಧ್ಯಮ ಸುಳ್ಳು ಹೇಳುತ್ತಾ? ಆರೋಪನ ಹಾಕಿದ್ರೆ ಅವ್ರ ಹತ್ರ ಕೇಳಿ ನೀವು. ಮಾಧ್ಯಮದವರಿಗೆ ನಿಮಗೆ ಎಲ್ಲಾ ರೀತಿಯ ಸಹಕಾರ ಸಾರ್ವಜನಿಕರಿಂದ ಕೂಡ ಸಿಗ್ತದೆ, ನೀವು ಕೇಳಿ. ಅಲ್ಲ, ನಾವು ಕೇಳಿದ್ದನ್ನೇ ಹೇಳ್ತೇವೆ ಸರ್. ಆ ಪ್ರೂಫ್ ಅನ್ನ ಆ ವ್ಯಕ್ತಿ ತೋರಿಸಿರುವಂತದ್ದು ಸರ್, ಆ ಪ್ರೂಫ್ ಅನ್ನ ತೋರಿಸಿರುವಂತದ್ದು ಕಂಡು ಬಂದಿದೆ. ರೋಹಿತ್ ಸಬರ್ವಾಲ್ ಎನ್ನುವಂತ RTO ಕಾರ್ಯಕರ್ತ ಇದನ್ನ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಸಿಕ್ಕಿರುವಂತ ಇದನ್ನು ಕೂಡ ಅವರು ತೋರಿಸಿದ್ದಾರೆ. ಸೊ ಹಾಗಿದ್ರೆ ಏನ್ ನಡೀತಿದೆ? ಯಾಕಂದ್ರೆ ನಾವು ಪಕ್ಷಾತೀತವಾಗಿ ನಾವು ಇಲ್ಲಿ ಮಾತಾಡ್ತೀವಿ, ನಾವು ಆಸ್ ಎ ಮೀಡಿಯಾದಲ್ಲಿ ಕೂತ್ಕೊಂಡು ಆ ಪಕ್ಷ ಈ ಪಕ್ಷ ಅಂತಲ್ಲ, ನಮಗೆ ಜನಸಾಮಾನ್ಯರಿಗೆ ಉತ್ತರ ಬೇಕು ಅಷ್ಟೇ. ಅದನ್ನೇ ನಾವು ಹೇಳ್ತಿರೋದು. ಅದನ್ನು ಸರಿಯಾದ ವೇಯಲ್ಲಿ ಅವ್ರನ್ನ ತಕೊಂಡು ಹೋಗ್ಲಿ. ಅವ್ರ RTI ಕಾರ್ಯಕರ್ತರು ಏನಿದ್ದಾರೆ ಅವ್ರು ಅದನ್ನ ಇದು ತೆಗೆದ್ರೆ, ಈಗ ಪ್ರತಿಯೊಂದು ವಿಷಯವನ್ನು ಕೂಡ ನೀವು ನಿಮಗೆ ಅಷ್ಟು ಕರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಆಪ್ ಅಲ್ಲಿ ಆಗ್ಲಿ ಅಥವಾ ಬೇರೆ ವಿಷಯಗಳಲ್ಲಿ ಆಗ್ಲಿ, ಟ್ವಿಟ್ಟರ್ ಗಳಲ್ಲಿ ಆಗ್ಲಿ, ಒಂದು ನಾವು ಇದನ್ನ ಕಣ್ಣಾರೆ ಕಂಡಿದ್ದೇವೆ, ಅದನ್ನ ಅನುಭವಿಸಿ ಕೂಡ ನೋಡಿದ್ದೇವೆ. ಪ್ರತಿಯೊಂದು ತೊಂದರೆ ಆದ್ರೂ ಅದು ಇಲ್ಲಿಯ ಇದು ಅಧಿಕಾರಿಗಳಿಂದ ಆಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಇಮಿಡಿಯೇಟ್ ಆಗಿ ನೀವು ಒಂದು ಕಂಪ್ಲೇಂಟ್ ರೈಸ್ ಮಾಡಿ ನರೇಂದ್ರ ಮೋದಿ ಆಪ್ ಅಲ್ಲಿ. ವಿದಿನ್ ಒನ್ ವೀಕ್ ಅಲ್ಲಿ ನಿಮಗೆ ಸರಿಯಾದ ಉತ್ತರ ಬರ್ತದೆ, ಅದನ್ನು ಹೇಗೆ ಮಾಡ್ತಾ ಇದ್ದಾರೆ ಅಥವಾ ಅದರ ಮೇಡಮ್ ಇದರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಬಹುಶಃ ಅವರಿಗೆ ನಮ್ಮ ಒಟ್ರಾಸಿ ಮಾತಾಡಿಕೊಂಡು ಹೋಗುದಲ್ಲ. ಈಗ ಯಾರು ಕೂಡ ತೆಗೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ತನಿಖೆ ಆಗ್ಲಿ ಸರ್. ಹಾಗಿದ್ರೆ ಅವ್ರು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು? ಸರಿಯಾದ ಕಂಪ್ಲೇಂಟ್ ರೈಸ್ ಮಾಡಬಹುದಿತ್ತಲ್ಲ ಅವರಿಗೆ. ಅಲ್ಲ, ಬಹುಶಃ ಅವರಿಗೆ ನಾವು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇಲಾಖೆ ಕೊಟ್ಟಿದೆ ಅಂತ ಹೇಳಿದ್ರು ಅವ್ರು ಇನ್ನು ಹೇಳಲಿಕ್ಕೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅವ್ರು ಇನ್ನು ಆ್ಯಪಿಗೆ ಹೋಗಿ, ಆ್ಯಪ್ ಎಷ್ಟು ಜನರಿಗೆ ಹೋಗ್ಲಿಕ್ಕೆ ಆಗುತ್ತೆ ಸ್ವಾಮಿ? ಈಗ ಮಧ್ಯಮ ವರ್ಗದವರಿಗೆ ಆ್ಯಪ್ ಗೊತ್ತಿಲ್ಲ. ಈಗದ ಯುವ ಜನತೆಗೆ ಗೊತ್ತಿರಬಹುದು, ಯಾರು ಆ್ಯಪಿಗೆ ಹೋಗ್ಬೋದು, ಯುವ ಜನರು ಹೋಗ್ಬೋದು, ಉಳಿದವರು ಯಾರು ಆ್ಯಪಿಗೆ ಹೋಗ್ಬೋದು. ಮಾಧ್ಯಮದ ಮೂಲಕ ಬಂದಿದೆ, ನಾವು ಹೇಳ್ತೇವೆ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರಂತ, ಅವರು ತಂದೆಯಾದ ವಾದ ಮಾಡ್ತಾ ಇದ್ದಾರೆ. ಬಹುಶಃ ಇದಕ್ಕೆ ನಾವು ಉತ್ತರ ಕೊಡೋದಿಲ್ಲ. ಈ ರೀತಿ ಇದ್ರೆ ಅರ್ಥ ಇಲ್ಲ ಅದಕ್ಕೆ. ಮತ್ತೆ ಅವರು ಏನೋ ಫಿಗರ್ಸ್ ಕೊಡ್ತಾ ಇದ್ದಾರೆ, ಅವರ ಬಾಯಿಗೆ ಬಂದ ಫಿಗರ್ಸ್ ಅನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದು ಡಿಸ್ಕಷನ್ ಗೆ ಕಷ್ಟ ಆಗುತ್ತೆ. ಓಕೆ ಸತ್ಯ, ನಿಮಗೆ ಏನಾಗಬೇಕು ಅಂತ ಹೇಳಿ ಆದ್ರೆ ನಿಮಗೆ ಈಗ ಮೋದಿಯನ್ನ ಆಗ್ಲಿ ಅಥವಾ ಬಿಜೆಪಿ ಈಗ ಕರೆಕ್ಟ್ ಆದ ಇದರಲ್ಲಿ ದೇಶವನ್ನು ಕೊಂಡೋಗ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಯಾವುದೇ ರೀತಿಯ ನಡೀತಾ ಇಲ್ಲ ಅಂತ ಹೇಳಿ ಹೇಳೋ ಒಂದು ವಿಚಾರ. 15 ಕಪ್ಪು ಹಣ ತರ್ತೇವೆ ಅಂತ. ಸ್ವಾಮಿ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ.
ಸರ್ ಇದು ಮೇಡಮ್ ಇದು ಏನಂದ್ರೆ ವಿಚಾರ ನಮ್ದು ತೈಲ ಮಾತ್ರ, ಇದು ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಅಲ್ಲ, ಅವರು ಉತ್ತರ ಕೊಡ್ತಾ ಇದ್ದಾರೆ, ಅವರು ಉತ್ತರ ಎಲ್ಲೆಲ್ಲಿಗೂ ಹೋಗ್ತಾ ಇದ್ದಾರೆ, ಅವರಿಗೆ ಇದ್ದಿಲ್ಲ ನಾವೆಂತ ಹೇಳಿ. ಓಕೆ ಓಕೆ ಸತ್ಯ ಅವರೇ, ಸ್ಪಂದನ ವಾಹಿನಿ. ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಉಂಟು. ಬಟ್ 2 ಲಕ್ಷ ಕೋಟಿ ಸಾಲ ಸೇರಿದೆ. ರೋಡ್ ಕನ್ಸ್ಟ್ರಕ್ಷನ್ ದಿವಸಕ್ಕೆ 40 ಕಿಲೋಮೀಟರ್ ಆಗ್ತಾ ಇದೆ. ಮತ್ತೆ ಸ್ಟೇಟಿನ ಇದರಲ್ಲಿ ಅವರಿಗೆ ಒಂದ್ಸಲ ನಿಮ್ಮ ವಾಹಿನಿ ಕರೆದು ನೀವು ಡೀಟೇಲ್ ತಗೊಳ್ಳಿ. ಸ್ವಲ್ಪ ಡೌನ್ ಆದ್ರೂ ನಮ್ಮ GDP ತುಂಬಾ ರೈಸ್ ಆಗ್ತಾ ಇದೆ. ಈ ಮೇನ್ ಆಗಿ ನಮ್ಮ ರೂಪಾಯಿ ಡಾಲರ್ ರೂಪಾಯಿ ಬೆಲೆ ಸ್ಟೇಟ್ಮೆಂಟ್ ಆಗ್ತಾ ಉಂಟು. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಇವರು. ಓಕೆ ಓಕೆ ಸತ್ಯ ಅವರೇ, ಸ್ಪಂದನ ವಾಹಿನಿ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಮೇಡಮ್. ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ತೈಲ ತಲ್ಲಣದಲ್ಲಿ ಒಂದು ಬ್ರೇಕ್. ತೈಲ ತಲ್ಲಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ಈಗಾಗಲೇ ಸತ್ಯ ಅನ್ನೋರಂಥದ್ದು ಹೇಳುವಂತ ಸ್ಟೇಟ್ಮೆಂಟ್ ಎಲ್ಲನೂ ಒಮ್ಮೆಲೆ ಆಗ್ಬೇಕಾ? ಈಗ ಎಲ್ಲ ಅದೇನಂದ್ರೆ ಅಂತಾರಾಷ್ಟ್ರೀಯ ಇದರಿಂದಾಗಿ ರೂಪಾಯಿ ಕುಸಿತ ಕಂಡಿರೋದ್ರಾಗಿ ಈ ರೀತಿ ಆಗಿರುವಂತ ಡಾಲರ್ ಕುಸಿತದಿಂದಾಗಿ. ಆದ್ರೆ ಈ UPA ಅವರು ಹೇಳ್ತಾ ಇರೋ ಒಂದು ಸ್ಟೇಟ್ಮೆಂಟ್ ಕೊಟ್ರು, UPA ಸರ್ಕಾರ ಮಾಡಿದಂತ ಸಂದರ್ಭ ಅವ್ರು ಸಾಲ ಮಾಡಿರೋದನ್ನ ಈಗ ತೀರಿಸ್ಕೊಂಡು ಬರ್ತಾ ಇದೆ BJP ಅನ್ನೋದು. ಇದು ಈಗ ಬಹುಶಃ ಅವರು ರೂಪಾಯಿ ಬೆಲೆ ಬಗ್ಗೆ ಮಾತಾಡಿದರು. ಇದೇ ಪ್ರಧಾನಮಂತ್ರಿಯವರು ಮನಮೋಹನ್ ಸಿಂಗ್ ಆಡಳಿತ ಮಾಡ್ತಾ ಇರುವಾಗ ಹೇಳಿದರು, ಬಹುಶಃ ರೂಪಾಯಿ ಮೌಲ್ಯ ಎಲ್ಲಿಗೆ ಹೋಗ್ತಾ ಇದೆ, ಮನಮೋಹನ್ ಸಿಂಗ್ರವರ ಪ್ರಾಯದ ಕಡೆ ಹೋಗ್ತಾ ಇದೆ ಎಂಬ ಮಾತನ್ನು ಅವರು ಮಾತಾಡಿದರು. ಆ ಸಂದರ್ಭದಲ್ಲಿ ಬಹುಶಃ ನಮ್ಮ ಪೆಟ್ರೋಲ್ನ ಬೆಲೆ, ಕ್ರೂಡ್ ಆಯಿಲ್ನ ಬೆಲೆ $140-150 ಇದ್ರೂ ಕೂಡ ಬೆಲೆಯನ್ನು ಕಂಟ್ರೋಲ್ ಮಾಡಿ 74 ರೂಪಾಯಿ, ಏನೋ ಅವರು 84 ಹೇಳಿದರು, ಅದು ಆ ಫಿಗರ್ ಎಲ್ಲಿಂದ ಸಿಕ್ತು ನನಗೆ ಗೊತ್ತಾಗ್ತಾ ಇಲ್ಲ, 74 ರೂಪಾಯಿಗೆ ಮಾರಾಟ ಮಾಡ್ತಿದ್ರು. $140ರಿಂದ $150 ಇರುವ ಸಂದರ್ಭದಲ್ಲಿ ಕೂಡ 74 ರೂಪಾಯಿಗೆ ಮನಮೋಹನ್ ಸಿಂಗ್ ಮತ್ತು ಚಿದಂಬರಂ ಇವರಿಬ್ಬರು ಕೂಡ ಸೇರಿಕೊಂಡು ಅದನ್ನು ಅಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ. ಆದರೆ ಈಗಾಗಲೇ ನನ್ನ ಸಹೋದರ ಮಾತಾಡಿದಾಗೆ ಬಹುಶಃ ಕ್ರೂಡ್ ಆಯಿಲ್ನ ಬೆಲೆ ಈಗ 74ಗೆ, ಅದು 50ರಲ್ಲಿ ಇತ್ತು, ಈಗ 74ಕ್ಕೆ ಬಂದಿದೆ. ಅವರು ಏನು ಘೋಷಣೆ ಮಾಡಿದ್ರು, ನಮಗೆ ಅಧಿಕಾರ ಕೊಡಿ. ಮಾತಾಡ್ತೀನಿ ಮೇಡಮ್. ಈಗ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ, ನಿಮ್ಮ ಹೆಸರು? ಕೃಷ್ಣ ಹೆಬ್ಬಾರ್. ಓಕೆ ಓಕೆ ಸರ್, ನಿಮ್ಮ ಅಭಿಪ್ರಾಯ ಇವಾಗ ಗೊತ್ತಿರ್ಬೋದು, ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ತೈಲ ತಲ್ಲಣ ಅಂತ ಇಟ್ಕೊಂಡಿದೀವಿ, ಬೆಲೆ ಏರಿಕೆ ಆಗ್ತಾ ಇದೆ ದಿನೇ ದಿನ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕೇಂದ್ರ ರಾಜ್ಯ ಸರ್ಕಾರದ ಹೊಣೆ ಏನು ಇದ್ರಲ್ಲಿ? ಭಾರತದಲ್ಲಿ ಭಾರತ ಆರ್ಥಿಕತೆ ಸಂಪೂರ್ಣ ಕುಸಿದಿದೆ. ಈಗ ಮೋದಿಯವರು 2 ವರ್ಷ 3 ವರ್ಷ ಹಿಂದಗಡೆ ಮಾಡಿದ ಭಾಷಣವನ್ನ ಅಂತ ಮೋದಿಯವರು ವಾಪಸ್ ಕೇಳಿದ್ರೆ ಅವರೇ ಓಟ್ ಹಾಕ್ಲಿಕ್ಕಿಲ್ಲ. ಹೇಳಿದ್ರೆ ಯಾವ ಕೆಲಸವನ್ನು ಮಾಡಲಿಲ್ಲ, ಜನಪರವಾದ ಒಂದೇ ಒಂದು ಕೆಲಸ ಇಲ್ಲ. ಕೆಲವರಾದ ಅಂಧ ಭಕ್ತರು ಈಗ ಬೇರೆ ಫಿಗರ್ ಎಲ್ಲ ಕೊಟ್ಟಲ್ಲ, ಅವ್ರು ಸ್ವಂತ ಕೈಯಿಂದ ಫಿಗರ್ ಕೊಟ್ಟದ್ದು, ಯಾವುದೂ ಅಂಕಿಅಂಶಗಳಿಲ್ಲ. RTI ಆಕ್ಟ್ ನಾವು ಕೊಟ್ಟದ್ದನ್ನು ಕೂಡ ಅವ್ರು ನಂಬುದಿಲ್ಲ, ಯಾಕಂದ್ರೆ ಅದೊಂದು ಬ್ಲೈಂಡ್ ಆಗಿದ್ದಾರೆ. ಯಾಕೊಂದಿಷ್ಟು ಜನ ಅದರ ಸತ್ಯವನ್ನು ಸುಳ್ಳನ್ನ 10,000 ಸರಿ ಹೇಳಿ ಅದು ಸತ್ಯ ಅಂತ ಮಾಡ್ತಿದ್ದಾರೆ. ಆದ್ರೆ ಸತ್ಯವೇ ಬೇರೆ. ಇವತ್ತು ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಇಷ್ಟು ಕಮ್ಮಿ ಇರುವಾಗ ಕೂಡ ಈ ನಮಗೆ 37 ರೂಪಾಯಿ 38 ರೂಪಾಯಿ ಕ್ರೂಡ್ ಆಯಿಲ್ ಬಂದ್ರು ಕೂಡ 1 ಲೀಟರ್ ಪೆಟ್ರೋಲ್ ನ 80 ರೂಪಾಯಿ ಮಾಡ್ತಾರೆ. ಅದೇ ನಮ್ಮ ಭಾರತ ಸರ್ಕಾರವೇ ನೇಪಾಳಕ್ಕೆ 47 ರೂಪಾಯಿ ಪೆಟ್ರೋಲ್ ನ ಮಾಡ್ತದೆ. ಹಾಗಾದ್ರೆ 47-52 ರೂಪಾಯಿ ಕೊಡುವಂತ ಸರ್ಕಾರ, ಭಾರತ ಸರ್ಕಾರಕ್ಕೆ ಅಧಿಕಾರ ಇರುವಾಗ ಭಾರತ ಜನರಿಗೆ ಯಾಕಿಲ್ಲ? ಇವ್ರು ಹೇಳಿದ್ರು ನಾವು ಭಾರತವನ್ನು ಚೇಂಜ್ ಮಾಡ್ತೇವೆ, ಅದಕ್ಕೋಸ್ಕರ ಓಟ್ ಕೊಡಿ ಅಂತ ಕೇಳಿದ್ರು. ಇವ್ರು ಏನ್ ಚೇಂಜ್ ಮಾಡಿದ್ರು? ಇವ್ರು ಚೇಂಜ್ ಮಾಡಿದ್ರು. ಇವ್ರು ಹೇಳ್ತಾರೆ, ನಾನು UPA ಸರ್ಕಾರ ಇರುವಾಗ 2 ಲಕ್ಷ ಸಾಲ ಕಟ್ಟಿದ್ದೇವೆ ಇವರು ಮೋದಿಯವರು ಅಂತ ಹೇಳಿದ್ರು. ನೋಡಿ, ಇದೇ ಅದರದ್ದೇ ಆಗ್ತಾ ಇರುವಾಗ 5 ಕೋಟಿ ರೂಪಾಯಿ ಸಾಲವನ್ನ, 5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರ ತೀರಿಸಿದ್ದಾರೆ. ಹಾಗೇನು ಇವ್ರು ಹೇಳಿದ್ದಾರೆ ಪೆಟ್ರೋಲ್ ಅಂತ ಹೇಳಿ. ನೋಡಿ, ಇವ್ರು ಎಷ್ಟು ಕಷ್ಟ ಇದ್ರೆ ಆ 2 ಲಕ್ಷ ಕೋಟಿ ನಿಲ್ಲಿಸಿದ್ರೆ ಯಾಕೆ ಪ್ರಧಾನಿ ಪತ್ರ ಕೊಟ್ಟುಕೊಳ್ತಾರೆ? ಇದು ಯಾವ ಸರ್ಕಾರ ಮಾಡುವ ಕೆಲಸ ಅಲ್ಲ. ಇದನ್ನ ಅದಾನಿ ಗ್ರೂಪ್ನವರು, ಅಂಬಾನಿ ಗ್ರೂಪ್ನವರು, ರಿಲಯನ್ಸ್ ಗ್ರೂಪ್ನವರು ಮಾಡ್ತಾ
ಹಾಗಿದ್ರೆ ರಾಜ್ಯ ಸರ್ಕಾರದ ಪಾತ್ರ ಏನಿಲ್ವಾ ಇದ್ರಲ್ಲಿ? ಮೇಡಮ್, ರಾಜ್ಯ ಸರ್ಕಾರದವರು 2% ಕಮ್ಮಿ ಮಾತು ಹೇಳಿದ್ದಾರೆ. ನಮ್ಮ ಇವ ಕರೆಗೆ ಹೋಗೊಟ್ಟಿದ್ದಾರೆ, 2% ಮಾತು ಹೇಳಿದ್ದಾರೆ. ಇವರು ಬಾಯಲ್ಲಿ 2% ಕಮ್ಮಿ ಮಾಡಿದ್ರು ಮತ್ತೆ ಏರ್ಸಿದ್ರಲ್ಲ, ಅಲ್ಲ ಹಂಗ ದುರಾಂಕಾರದ ಪರಮಾದಿ ಅಲ್ವಾ ಇದು? ಹೌದು ಹೌದು. ಇಲ್ಲ ದುರಂಕಾರ ಅಲ್ಲ. ಹಾಗೆ ಜನಸಾಮಾನ್ಯರ ಕಷ್ಟಕ್ಕಿಂತಲೂ ಕೂಡ, ಜನಸಾಮಾನ್ಯರ ದುಃಖಕ್ಕಿಂತಲೂ ಕೂಡ, ಜನಸಾಮಾನ್ಯ ನೋವಿನಕ್ಕಿಂತಲೂ ಕೂಡ ಇವರಿಗೆ ಕಾರ್ಪೊರೇಟ್ ಸಂಸ್ಥೆಯನ್ನ ಮೇಲೆ ಹಾಕೋದು ಮುಖ್ಯ. ಇವರಿಗೆ 6 ಲಕ್ಷ ಕೋಟಿ ರೂಪಾಯಿಯನ್ನ ಅವರ ಸಾಲವನ್ನ ಮನ್ನಾ ಮಾಡ್ತಾರೆ. ಒಬ್ಬ ಬಡ ರೈತರ 1 ರೂಪಾಯಿ ಸಾಲ ಮನ್ನಾ ಮಾಡಿರೋ ದುಡ್ಡಿಲ್ಲ. ಅದಾನಿ ಗ್ರೂಪ್ ಅವರಿಗೆ, ಅಂಬಾನಿ ಗ್ರೂಪ್ ಅವರಿಗೆ 6 ಲಕ್ಷ ಕೋಟಿ ರೂಪಾಯಿಯನ್ನ ಮನ್ನಾ ಮಾಡ್ತಾರೆ. ಇವ್ರು ಯಾವ ನೈತಿ ಹಕ್ಕಿದೆ ಆ ಪ್ರಧಾನಿ ಪಟ್ಟದ ಕುತ್ಕೊಳ್ಳಿಕ್ಕೆ? ಒಬ್ಬ ಮೋದಿ ಹೇಳೋ ಒಬ್ಬ ಓಡಿ ಹೋಗ್ತಾನೆ 8 ಲಕ್ಷ ಕೋಟಿ ಇಟ್ಕೊಂಡು, ಇವ್ರು ಹೊಟ್ಟ ತೆಗಿತಾನೆ, ಅವನನ್ನ ಸಾಕ್ತಾರೆ. ಇವ್ರು ಜನಸಾಮಾನ್ಯರ ಬಗ್ಗೆ ಏನ್ ಕೆಲಸ ಮಾಡಿದ್ರೆ, ಏನ್ ಕಾಳಜಿ ಉಂಟು ಇವರಿಗೆ? ನಾನು ಬಿಜೆಪಿ ಸರ್ಕಾರಕ್ಕೆ ಹೇಳ್ತೇನೆ, ಇವರಿಗೆ ನೈತಿಕತೆ ಇದ್ರೆ ಇವರು ಅದನ್ನ ಅಂಡರ್ GST ಹಿಡಿತಾನೆ. 16 ಸರಿ ನಿಮ್ಮ ಟಿವಿಯಲ್ಲಿ ಕೂಡ ಗೊತ್ತ ಹೇಳಿದ್ದೇನೆ. ಇವರು GST ಅನ್ನು ಇವರು ಯಾವ್ದು ಲಾಭ 1% ಇದ್ದ ಗೋಲ್ಡ್ ಅನ್ನ 3% ಮಾಡಿದ್ರು, ಎಲ್ಲದನ್ನ ಕಮ್ಮಿ ಜಾಸ್ತಿ ಮಾಡು. ಅದು ಜಾಸ್ತಿ ಪೆಟ್ರೋಲ್ ಮಾಡಿದಾಗಲೇ ಯಾಕೆ ಸರ್ಕಾರಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ಕೇಳುದಿಲ್ಲ ಅಂತಾರೆ. ಈ ಬೇರೆ GST ತರುವಾಗ ರಾಜ್ಯ ಸರ್ಕಾರ ಪರ್ಮಿಷನ್ ತಗೊಂಡಿದ್ದಾರೆ ಅವರು. ಇದಕ್ಕೆ ನಿಮ್ಮ ಲಾಭದಂಶ ಬಂದಾಗ ಕೂಡ ರಾಜ್ಯ ಸರ್ಕಾರ ಮೇಲೆ ಬೆಲೆ ತೋರಿಸ್ತೀರಿ. ಯಾಕೆ ಇದನ್ನ GST ಅಂಡರ್ ತರ್ತಾ ಇಲ್ಲ? ಇವ್ರು ಹೇಳ್ತಾರೆ ಗೋಹತ್ಯೆ ಮಾಡ್ತಾರೆ. ಗೋಹತ್ಯೆ ಭಾರತದಲ್ಲಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದು ಭಾರತ ಇವತ್ತು, ಸ್ಪೆಷಲಿ ಗುಜರಾತ್. ಗುಜರಾತ್ ಯಾರ ಸರ್ಕಾರ ಇದೆ? 25 ವರ್ಷದಿಂದ ಬಿಜೆಪಿ ಸರ್ಕಾರ ಇದೆ. ಇವರು ಗೋಹತ್ಯೆ ನಿಷೇಧ ಮಾಡ್ತಾರೆ. ಯಾಕೆ? ಇವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ಆಯಾ ರಾಜ್ಯಕ್ಕೆ ಬಿಟ್ಟ ಅಧಿಕಾರ ಅಂತದೆ. ಆಯ್ತು, ಹಾಗಾದ್ರೆ 25 ವರ್ಷದಿಂದ ಗುಜರಾತ್ ನಲ್ಲಿ ಬಿಜೆಪಿ ಸರ್ಕಾರ ಇದೆ. ಎಲ್ಲಿ ಗೋಹತ್ಯೆ ನಿಷೇಧ ಮಾಡಿದ್ರಿ? ನಿಮಗೆ ಕೇವಲ ಅದು ಒಂದ್ ವಿಷಯ. ಇನ್ನೊಂದು ಈಗಾಗಲೇ ನೋಡಿ, ಕೇವಲ ಓಟಿಗೋಸ್ಕರ ಗೋಹತ್ಯೆ ಹಿಂದುತ್ವವಿನ ಇವ್ರ ಹಿಂದುತ್ವ ಇರಲಿಲ್ಲ. ಇವತ್ತಿನವರೆಗೆ ಯಾವುದೇ ಒಬ್ಬ ಬಡವ ಸತ್ತೋಲಿಲ್ಲ. ಎಲ್ಲ ಬಿಜೆಪಿ ಕಾರ್ಯಕರ್ತರು, ಜನಸಾಮಾನ್ಯರು ಮುಗ್ಧ ಜನರು ಸತ್ತ ದಿನ ಯಾವ ಶ್ರೀಮಂತರ ಮಗನು ಗಲಾಟೆಯಲ್ಲಿ ಸಾಯಲಿಲ್ಲ. ಅಲ್ಲ ಸರ್, ಎಲ್ಲ ಬಡವರು, ಒಂದು ಹೊತ್ತು ಊಟಕ್ಕಿಲ್ಲದವ, ಹಾಲು ಮಾರುವ, ಹೂ ಮಾರವ, ರಸ್ತೆಯಲ್ಲಿ ದಿನಕ್ಕೆ ಕೆಲಸ ಮಾಡುವನ್ನ ಇವರು ಅದರಲ್ಲಿ ರಾಜಕೀಯ ಮಾಡಿದ್ದು. ನಾನೊಂದು ಮಂಗಳೂರಿನ ಒಂದು ಮೆರವಣಿಗೆ ನೋಡಿದ್ದೇನೆ. ಹೆಣ ಹೋಗುವಾಗ, ಒಂದು ಬಾಡಿಯನ್ನು ತಗೊಂಡು ಹೋಗುವಾಗ ಇವರ ನಾಯಕರು ಡ್ಯಾನ್ಸ್ ಮಾಡ್ತಾರೆ ರಸ್ತೆಯಲ್ಲಿ, ಎಲ್ಲರ ಕಾರುಗಳ ಕಲ್ಲು ಹೊಡಿತಾರೆ. ಹಾಗಾದ್ರೆ ಇವರೇ ಇಂಟೆನ್ಷನ್ ಗಲಾಟೆ ಆಗ್ಬೇಕು ಹೇಳಿದಲ್ವಾ? ಇವತ್ತು ನಾವು ಬಂದ್ ಮಾಡಿದ್ದಕ್ಕೆ ಅದಕ್ಕೆ 25 ಕೋಟಿ ಲಾಸ್ ಆಯ್ತಂತಾರಂತೆ. ಹಾಗಾದ್ರೆ ನಮ್ಗೆ ನಿತ್ಯ ಕೋಟ್ಯಾಂತರ ಜನರಿಗೆ 125 ಕೋಟಿ ಜನರಿಗೆ ಪ್ರತಿದಿನ ಈ ತೈಲ ಬೆಲೆ ರೇಟ್ ಏರ್ತಾ ಉಂಟು. ಆ ಲಾಸ್ ಇವರಿಗೆ ಬಿಜೆಪಿ ತೋರುದಿಲ್ವಾ? ಹೌದು ಹೌದು ಸರ್. ಒಂದು ದಿನ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಮಾತ್ರ ಇವರಿಗೆ ಬಂದ ತೋರ್ತದ? ಭಾರತ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಒಂದು ದುಡ್ಡು ಕೊಟ್ಟಿದೆ, ಬಂದಿ ಕರೆ ಕೊಟ್ಟಿದೆ, ಇಷ್ಟು ಜನ ಸ್ಪಂದಿಸಿದ್ದಾರೆ. ಆಗ ಇವರು ಇದಕ್ಕಿಂತ ಮೊದಲು ಬಿಜೆಪಿಯವರು 1000 ಸರಿ ಮಾಡಿದ್ದಾರೆ. ಆಗ ಇವರಿಗೆ ಲಾಸ್ ತೋರ್ಲಿಲ್ವಾ? ರಾಮಜನ್ಮ ಗಲಾಟೆಯಲ್ಲಿ ಲಕ್ಷಾಂತರ ಮನೆಯನ್ನು ಸುಟ್ಟಾಕಿದ್ರು. ಆಗ ಇವರಿಗೆ ಭಾರತ ದೇಶ ಲಾಸ್ ತೋರ್ಲಿಲ್ವಾ? ಓಕೆ, ಇದಕ್ಕೆಲ್ಲ ಬಿಜೆಪಿ ಪಕ್ಷ ಉತ್ತರಿಸಬೇಕಾಗುತ್ತೆ ಸರ್. ಥ್ಯಾಂಕ್ ಯು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಸರ್, ಈಗಾಗಲೇ ಈ ಆರ್ಥಿಕತೆ ಬಗ್ಗೆ ಈಗ ಆಗ ಮಾತಾಡಿದವರು ಕೂಡ ಆರ್ಥಿಕತೆ ಬಗ್ಗೆ ಮಾತಾಡಿದ್ರು. ಬಹುಶಃ ಈ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಪ್ರಧಾನಿ ಅವರಿಗೆ ತುಂಬಾ ಕನಸುಗಳಿತ್ತು. ಅವರು ಮಾತಾಡ್ತಾ ಹೇಳಿದ್ರು, ನಾನು ಕಪ್ಪು ಹಣ ಡಾಲರಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇರುವಂಥ ಆ ಡಾಲರ್ ಹಣವನ್ನು ನಾನು ಭಾರತಕ್ಕೆ ತರ್ತೇನೆ, ನನಗೆ ಅಧಿಕಾರ ಕೊಡಿ, ನಾನು 60 ದಿನ 100 ದಿನ ಒಳಗೆ ಅದನ್ನು ತರ್ತೇನೆ ಅಂತ ಹೇಳಿದರು. ಆ ಡಾಲರ್ ಹಣ ಇವತ್ತು ನಮಗೆ ಬರ್ತಿದ್ರೆ ಬಹುಶಃ ನಮ್ಮ ಈ ರುಪಿ ವ್ಯಾಲ್ಯೂ ಇಷ್ಟು ಕುಸಿತಿರ್ಲಿಲ್ಲ. ಅದು ಎಲ್ಲಿಗೆ ಹೋಯಿತು? ಆ ಕಮಿಟ್ಮೆಂಟ್ ಎಲ್ಲಿಗೆ ಹೋಯಿತು? ಅದರ ಜೊತೆ ಈ ನೀರವ್ ಮೋದಿ ಅವರಿಗೆ ಅದಷ್ಟು ಲಕ್ಷ ಕೋಟಿಗಳಷ್ಟು ಡಾಲರಲ್ಲಿ ಅವರಿಗೆ ಸಾಲ ಕೊಟ್ಟರು. ಡಾಲರಲ್ಲಿ ಅವರಿಗೆ ಸಾಲ ಕೊಟ್ಟರು. ಅದಷ್ಟು ಡಾಲರ್ಸ್ ನಮ್ಮಿಂದ ಹೊರಗೋಯ್ತು. ಅದನ್ನು ಯಾಕೆ ಹೋಗ್ಲಿಕ್ಕೆ ಬಿಟ್ರು? ಅದನ್ನು ಎರಡನ್ನು ಭರಿಸ್ಲಿಕ್ಕೆ ಇದನ್ನು ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಕಪ್ಪು ಹಣ ಅವರಿಗೆ ತರಲಿಕ್ಕೆ ಆಗಿಲ್ಲ. 4 ವರ್ಷಗಳಾಯಿತು. ಅವರೇ ಕೊಟ್ಟ ಕಮಿಟ್ಮೆಂಟ್, ಅವರೇ ಹೇಳಿದ ಮಾತು, ದೊಡ್ಡ ಅಜೆಂಡಾ ಮಾಡಿದ್ರು ಅವರು ಎಲೆಕ್ಷನ್ಗೆ. ಇನ್ನೊಂದು ಕಡೆ ಇಲ್ಲಿ ನೀರವ್ ಮೋದಿ ಇಲ್ಲಿಂದ ಪಲಾಯನ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ಯಾವ ರೀತಿ ಭರಿಸ್ತಾ ಇದ್ದಾರೆ ಗೊತ್ತಾ? ಜನರ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದ ಅಕೌಂಟ್ಗಳಿಂದ ಇವರು ಹಣವನ್ನು ಕಟ್ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಒಂದು ಫಿಗರ್ಸ್ ನನಗೆ ಮಾಧ್ಯಮದ ಮೂಲಕ ಸಿಕ್ಕಿದ ಫಿಗರ್ಸ್, 11,500 ಕೋಟಿ ಮೊತ್ತವನ್ನು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದ ಬ್ಯಾಂಕ್ ಖಾತೆಗಳಿಂದ ಅವರು ವಸೂಲಿ ಮಾಡಿದ್ದಾರೆ. ನನಗೆ ಹೇಳಿ, ಮಿನಿಮಮ್ ಬ್ಯಾಲೆನ್ಸ್ ಯಾರ್ದು ಇರೋದಿಲ್ಲ? ಶ್ರೀಮಂತರದ ಅಕೌಂಟ್ಗಳಲ್ಲಿ ಎಲ್ಲ ಹಣ ಇರುತ್ತೆ. ಬಡವರ ಖಾತೆಗಳಲ್ಲಿ ಅವರಿಗೆ ಪಾಪ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವಷ್ಟು ಶಕ್ತಿ ಇರೋದಿಲ್ಲ. ಅವರ ಹಣ ಅವರ ಅಕೌಂಟ್ ಇಂದಲೇ. ನಾನು ಅದಕ್ಕೆ ಒಬ್ಳು ಫಲಾನುಭವಿ. ನನ್ನ SBI ಅಲ್ಲಿ 2 ಖಾತೆ ಇತ್ತು, ನಂದು ಮತ್ತು ನನ್ನ ಮಗಂದು. ಒಂದು 2,000 ಆಲ್ರೆಡಿ ಕಟ್ ಆಗಿ ಹೋಗಿದೆ. ನನ್ನ ಒಬ್ಬಳ ಅಕೌಂಟ್ ಇಂದ 3,000 SBI ಅಲ್ಲಿ 3,000 SBI ಅಷ್ಟು ಕಲೆಕ್ಟ್ ಮಾಡಿದೆ. ಅದು ಕೂಡ ಅವರು ಜನಧನ್ ಅಂತ ಹೇಳಿ ಅದು ಒಂದು ಕಡೆ ಆಯ್ತು.
ಜನ್ಧನ್ ಖಾತೆ ಇವರು ಒತ್ತಡ ಹಾಕಿ 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 ಮಾಡಿಸಿದ್ರು. ಪಾಪದವರು, ಅವರು ಕೂಲಿ ಕೆಲಸಕ್ಕೆ ಹೋಗೋರು ಜನ್ಧನ್ ಖಾತೆ ಮಾಡಿದ್ರು. ಪಾಪ ಅವರಿಗೆ ಅದರಲ್ಲಿ ಹಣ ಹಾಕ್ಲಿಕ್ಕೆ ಇಲ್ಲ. ಅವರಿಗೆ ಹಣ ಎಲ್ಲಿಂದ ಬರೋದು? ಸರ್ಕಾರದಿಂದ ಏನಾದ್ರು ಯೋಜನೆ ಹಣ ಬಂದ್ರೆ ಅದಕ್ಕೆ ಬರುತ್ತೆ, ಗ್ಯಾಸ್ನ ಸಬ್ಸಿಡಿ ಬಂದ್ರೆ ಅದಕ್ಕೆ ಬರುತ್ತೆ. ಅದರಿಂದ ಕಲೆಕ್ಟ್ ಮಾಡಿದ ಹಣ 500 crores, 500,000 ಕೋಟಿ, 500 ಅಲ್ಲ 500,000 ಕೋಟಿಯನ್ನು ಜನಧನ್ ಖಾತೆಯಿಂದ ವಸೂಲು ಮಾಡಿದ್ದಾರೆ. ಹೇಗೆ ಆರ್ಥಿಕ ಪರಿಸ್ಥಿತಿ ಉಳಿಬೇಕು ಹೇಳಿ? ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗೆ ಸುಧಾರಣೆ ಆಗ್ಬೇಕು? ಬಡವರಿಂದ ವಸೂಲಿ ಮಾಡುದಾ? ಯಾರಿಗೂ ಇದರಿಂದ ನಷ್ಟ ಆಗಿಲ್ಲ. ಆಗಿರುವಂತದ್ದು ಬಡವರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಇದರಿಂದ ತೊಂದರೆ ಆಗಿರೋದು. ಆದ್ರೆ ಜನಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಅನ್ನೋದು ಒಂದು ಮಾತು. ಓಕೆ, ಹಾಗಿದ್ರೆ 2% ಅಷ್ಟು ರಾಜ್ಯ ಸರ್ಕಾರ ಕಡಿಮೆ ಮಾಡುತ್ತೆ ಅಂತ ತಿಳಿಸಿದೆ. ಒಂದು ನಿಮಿಷ ಸರ್. ಹಾಗಿದ್ರೆ 16 ನಂತರ ಮತ್ತೆ ಬಸ್ ದರ ಏನು ಅದನ್ನ 18% ಅಷ್ಟು ಜಾಸ್ತಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಡಿ.ಸಿ. ತಮ್ಮಣ್ಣನವರು, ಸಾರಿಗೆ ಸಚಿವರಾಗಿರುವ ಡಿ.ಸಿ. ತಮ್ಮಣ್ಣನವರು ಖಡಕ್ ಹೇಳಿಕೆ ನೀಡಿದ್ದಾರೆ. ಮತ್ತೆ ಇದರಿಂದ ಜನಸಾಮಾನ್ಯರಿಗೆ ಮತ್ತೆ ಏಟು ಬೀಳುತ್ತೆ. ಸ್ವಾಭಾವಿಕ. ಯಾಕಂತ ಹೇಳಿದ್ರೆ ಇದೀಗ ರೇಟ್ ಹೈಕ್ ಮಾಡದೆ ಸುಮಾರು ದಿನಗಳಾಯ್ತು. ನಮ್ಮ 2.5 ವರ್ಷದ ನಂತರ ಏರಿಕೆ ಮಾಡಿಲ್ಲ. ಆದ್ರೆ ಈ ತರ ಒಮ್ಮೆಲೆ ಏರಿಕೆ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಬಹುಶಃ ಈಗ ಕಂಟ್ರೋಲ್ಗೆ ಇಲ್ಲದಂತೆ. ನೀವೀಗ ಪೆಟ್ರೋಲ್, ಈಗ ನಾನು ಎಷ್ಟು ಸಲ ನಾನು ಒಂದು ವೆಹಿಕಲ್ ಇದ್ದವಳು, ನಾನು ಹೋಗ್ತೇನೆ, ಇವತ್ತು 81 ಇದ್ರೆ ನಾಳೆ ಬೆಳಿಗ್ಗೆ ಹೋಗ್ಬೇಕಾದ್ರೆ 82. ಅದಕ್ಕೆ ಗೊತ್ತೇ ಆಗುದಿಲ್ಲ, ರೇಸ್ ಆದದೇ ಗೊತ್ತಾಗುದಿಲ್ಲ. ಮೊದ್ಲಂತೂ 5 ಪೈಸೆ 10 ಪೈಸೆ ಏರ್ಬೇಕಾದ್ರೆ ಅದು ಪೇಪರಲ್ಲಿ ಬರ್ತಿತ್ತು, ಅದರ ಬಗ್ಗೆ ಒಪ್ಪಿಗೆ ಆಗ್ಬೇಕಿತ್ತು. ಈಗ ಈ ವ್ಯವಸ್ಥೆಯನ್ನು ಈ ಹಂತಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಜನರಿಗೂ ಯಾರಿಗೂ ಗೊತ್ತಾಗುದಿಲ್ಲ. ಒಂದು ರೀತಿಯಲ್ಲಿ ಏನ್ ಹೇಳ್ತಾರೆ, ಗೊತ್ತಾಗದ ರೀತಿಯಲ್ಲಿ ಏನಾದ್ರೂ ಅವ್ರು ಮಾಡ್ತಾ ಇದ್ರೆ, ಈಗ ಈ ಜನಧನ ಖಾತೆಯಿಂದ ತೆಗೆದ್ರಲ್ಲ ಹಣ, ಮಿನಿಮಮ್ ಜನರಿಗೆ ಗೊತ್ತಾಗ್ತಾ ಇಲ್ಲ ಪಾಪ. ಇನ್ನು ಬ್ಯಾಂಕ್ಗಳಿಗೆ ಹೋದಾಗ ಗೊತ್ತಾಗ್ಬೇಕು, ಜನರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಕೂಡ ಅದೇ ರೀತಿ. ಬಹುಶಃ ಈ ರೀತಿ ಅವರು ಮೋಸ ಮಾಡ್ತಾ ಒಂದು ರೀತಿಯಲ್ಲಿ ಜನರನ್ನು ಗೊಂದಲದಲ್ಲಿ ಅಥವಾ ಜನರಿಗೆ ಮಾಹಿತಿ ಇಲ್ಲದೆ ಒಂದು ರೀತಿಯಲ್ಲಿ ಲೂಟಿ, ಬಡವನನ್ನು ಲೂಟಿ ಮಾಡ್ತಾ ಇದ್ದಾರೆ ಅವರು. ಸೊ ಇದರ ಪರಿಣಾಮ ಜನರ ಮೇಲೆ ಬಿದ್ದೇ ಬೀಳುತ್ತೆ. ಈಗಲೂ ಅನುಭವಿಸುವವರು ಜನರೇ, ಮುಂದಕ್ಕೂ ಅನುಭವಿಸುವವರು ಜನರೇ. ಸೊ ಜನರೇ ಇದಕ್ಕೆ ಹಿಂದೆ ತೀರ್ಮಾನ ತಗೊಳ್ಬೇಕು. ಇಂಥ ಸರ್ಕಾರ ಬೇಕಾ ನಮಗೆ, ಇಂಥ ಪಕ್ಷ ಆಡಳಿತಕ್ಕೆ ಬರಬೇಕಾ ಎಂಬುದನ್ನು ಬಹುಶಃ ಜನರೇ ತೀರ್ಮಾನ ತಗೊಳ್ಬೇಕಾಗತ್ತೆ. ಸರ್, ಇನ್ನೊಂದು ವಿಷಯ, ಇವರು ಹೇಳುವಂತ ಸಂದರ್ಭದಲ್ಲಿ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಮಾಡಿದ್ರು, ಎಷ್ಟು ಕಡಿಮೆ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ ಪ್ರತಿ ಬಾರಿನೂ. ಅಲ್ಲಿ ಈಗ ನೋಡಿ, ಒಂದು ಉದಾಹರಣೆ, UPA ಕೇಂದ್ರ ಸರ್ಕಾರ, ಅದಕ್ಕಿಂತ ಮೊದಲು ಒಂದು ಮಾತು ತಗೊಳ್ಳಿಕ್ಕೆ ಇಷ್ಟಪಡ್ತದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿಷಯ ಬಂತು. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇರುವಂಥ ಇನ್ಕಮ್ ಸೋರ್ಸ್ ಅನ್ನುವಂಥದ್ದು ಒಂದು ಪೆಟ್ರೋಲ್ ಸೋರ್ಸಿಂದ, ಇನ್ನೊಂದು ಲಿಕ್ಕರ್ ಸೋರ್ಸಿಂದ, ಇನ್ನೊಂದು ಯಾವುದೋ ಒಂದೆರಡು ಸೋರ್ಸಿಂದ. ಅದು ಬಿಟ್ಟರೆ ಈಗ GST ಬಂದ ಮೇಲೆ ಎಲ್ಲ ಒಂದು ಟ್ಯಾಕ್ಸ್ ಏನಿದೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ನಮಗೆ ಕೆಲವೊಂದು ಮಾತ್ರ. ಅಂದರೆ ನಾವು ಎಷ್ಟು ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ ರಾಜ್ಯದಲ್ಲಿ ಒಂದಾಗಿದೆ. ಹಾಗಿರುವಾಗ ನಮಗೆ ನಾವು ಕಟ್ಟಿದಷ್ಟು ನಮಗೆ ಎಷ್ಟು ಬರಬೇಕು ಅಷ್ಟು ಬರ್ತಾ ಇಲ್ಲ, ಅದಕ್ಕಿಂತ ಎಷ್ಟೋ ಪ್ರಮಾಣ ಕಮ್ಮಿ ಬರ್ತಾ ಉಂಟು ನಮಗೆ ರಿಟರ್ನ್ ಬರುವಾಗ. ಆದರೆ ನಮ್ಮ ಹತ್ರ ಇರುವಂಥ ಈ ಸೋರ್ಸಲ್ಲಿ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ರೈತರ ಸಾಲ ಮನ್ನಾ ಅಂತ ಹೇಳಿ ಒಂದು 48,000 ಕೋಟಿ ಅಷ್ಟು ದೊಡ್ಡ ಬಿಜೆಪಿ ಗಲಾಟೆ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದಾಗ ಈಗ ಆದರೂ ಕೂಡ ನಮ್ಮ ಸರ್ಕಾರ ಜನಸಾಮಾನ್ಯರ ಮಟ್ಟಿಗೆ ಎಷ್ಟರ ಮಟ್ಟಿಗೆ, ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇವತ್ತು ಬೆಳಿಗ್ಗೆ ಕೂಡ ಹೇಳಿದ್ದಾರೆ, ನಾಳೆ ಆರ್ಥಿಕ ಇಲಾಖೆಯದ್ದು ಸಭೆಯನ್ನು ಕರೆದಿದ್ದಾರೆ, ಅಲ್ಲಿ ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿ 2 ರೂಪಾಯಿಯನ್ನು ಕಮ್ಮಿ ಮಾಡಲಿಕ್ಕೆ ನಾನು ಇದು ಮಾಡ್ತೇನೆ ಅಂತ ಹೇಳುವಂಥದ್ದು. ಅಂದರೆ ಯಾಕೆಂದರೆ ಜನರಿಗೆ ಸ್ಪಂದನೆ ಕೊಡುವಂಥದ್ದು ಅಧಿಕಾರಿ, ಅದು ಯಾವುದು ಒಬ್ಬ ರಾಜನೋ ಅಥವಾ ಯಾರು ಆಡಳಿತದಲ್ಲಿ ಇರುವಂಥವ್ರು ಮಾಡಬೇಕು. ಅದು ಬಿಟ್ಟು ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆ ರೀತಿ ಒಂದು ದುರ್ವರ್ತನೆ ತೋರುವಂಥದ್ದು ಯಾರು ಜನನಾಯಕನಿಗೆ ಅದು ಶೋಭೆ ತರುವಂಥದ್ದಲ್ಲ, ಒಂದನೇದು. ಇನ್ನೊಂದು, ರಾಜ್ಯ ಸರ್ಕಾರ ಈಗ ನೀವು ಹೇಳಿದಾಗೆ ಅದು ನಮ್ಮ KSRTC ಇದರದ್ದು ಜಾಸ್ತಿ ಆಗುವಂಥದ್ದು. ಯಾಕಂದರೆ ಮೇಡಮ್ ಅವರು ಹೇಳಿದಾಗೆ ಅಥವಾ ನೀವು ಹೇಳಿದಾಗೆ 2-2.5 ವರ್ಷಗಳಿಂದ ಅದರ ಯಾವುದು ಜಾಸ್ತಿ ಆಗಿರಲಿಲ್ಲ. ಆದರೆ ಸಡನ್ನಾಗಿ ಈಗ ಕಂಟಿನ್ಯೂ ಈ ಪೆಟ್ರೋಲ್ನ ಇದರಿಂದ ಈಗ ಪ್ರಾಯಶಃ KSRTC ಈ ಸಂಸ್ಥೆ ಈಗ ಲಾಸಲ್ಲಿ ನಡೀತಾ ಉಂಟು. ಹಾಗಿರುವಾಗ ಅದನ್ನು ಒಂದು ಸರಿಯಾಗಿ ಹೊಂದಿಸ್ಕೊಳ್ಳಿಕ್ಕೆ ಹಾಗಿರೋ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲ ಮೇಡಮ್, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಬಂದ್ ಮಾಡಿದ್ರು ಎಲ್ಲ ಓಕೆ, ಮತ್ತೆ ರೇಟ್ ಜಾಸ್ತಿ ಆಯ್ತು. ಇದು ರೇಟ್ ಜಾಸ್ತಿ ಆಗುತ್ತಾನೆ ಇರುತ್ತಾ ಅಥವಾ ಶಾಶ್ವತವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಜನರು ರಿಲ್ಯಾಕ್ಸ್ ಆಗ್ತಾರೆ, ಅಯ್ಯೋ ಇನ್ನಾದ್ರೂ ನಿಲ್ಲುತ್ತೆ ಅನ್ನೋ ಪರಿಸ್ಥಿತಿಗೆ ತಲುಪುವುದಾ ಹೇಗೆ ಅಂತ? ಇದಕ್ಕೆ ನಮಗೆ ಕೇಂದ್ರ ಸರ್ಕಾರನೇ ಉತ್ತರ ಕೊಡಬೇಕು. ರಾಜ್ಯದ ಮಟ್ಟಿಗೆ ಈಗಾಗಲೇ ಹೇಳಿದಾಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸ್ವಲ್ಪ 2% ಏನೋ ನಾವು 2 ರೂಪಾಯಿಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎಂಬ ಆಶ್ವಾಸನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದು ರಾಜ್ಯದ ಮಟ್ಟಿಗೆ ರಾಜ್ಯ ಮಾಡಬಹುದು. ಆದರೆ ಇದಕ್ಕೆ ತೀರ್ಮಾನ ತಗೊಳ್ಬೇಕಾದದ್ದು ಕೇಂದ್ರ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದ್ರೆ ಅವರ ಅಂಡರ್ಲಿ ಬರುವುದರಿಂದ ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ
ಇದೇ ಕುಮಾರಸ್ವಾಮಿ 2% ಸೆಸ್ ಜಾಸ್ತಿ ಮಾಡಿದಾಗ ರಾಜ್ಯಕ್ಕೆ ಒಂದು ಲೀಟ್ರಿಗೆ ₹1.20 ಬರ್ತಿತ್ತು. ಆದರೆ ಈಗ ನಾವು ಅದನ್ನು ವಾಪಸ್ ಮಾಡುವಾಗ ₹2 ಅಂದರೆ 80 ಪೈಸೆ ಲಾಸಲ್ಲೇ ಮಾಡ್ತೇವೆ. ಆದರೂ ಕೂಡ ಅವತ್ತು ಏನು ಜಾಸ್ತಿ ಮಾಡಿದ್ರೆ ಅದು ಪ್ರಾಯಶಃ ಇನ್ನು ಒಂದು ಇತಿಹಾಸದಲ್ಲಿ ಇದಾಗಿ ಬಿಡ್ತದೆ, ಕುಮಾರಸ್ವಾಮಿ ಅವರು ಪೆಟ್ರೋಲಿಗೆ ರೇಟ್ ಜಾಸ್ತಿ ಮಾಡಿದ್ರು ಅಂತೇಳಿ. ಆದರೆ ಅವಾಗ ಇರುತ್ತೆ ಈಗ ಇರುತ್ತೆ ಒಂದು ವ್ಯತ್ಯಾಸನ ಹೇಳಲಿಕ್ಕೆ ಇಷ್ಟ. ಅಲ್ಲ, ಈಗ ಒಂದು ನಾವು ಗಮನಿಸಬೇಕು, ಬಿಜೆಪಿಯವರು UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಇದೇ ಪ್ರಧಾನಮಂತ್ರಿಯವರು, ಇದೇ ನಮ್ಮ ಜೇಟ್ಲಿ ಅವರು, ಅವರ ಕ್ಲಿಪ್ಸ್ ಅನ್ನು ನೀವು ನೋಡ್ಬೋದು. ಅವರು ಜನರಿಗೆ ಈ ರೀತಿ ಉತ್ತರ ಕೊಟ್ಟಿದ್ದಾರೆ, UPA ಸರ್ಕಾರ ಗ್ಯಾಸ್ನ ಬೆಲೆ ಏರಿಸಿದೆ, ಪೆಟ್ರೋಲ್ ಬೆಲೆ ಏರಿಸಿದೆ, ನಾವು ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡು ಅವರ ಕರೆ ಕೊಟ್ಟಿದ್ದಾರೆ. ಅದೇ ಆ ಸಂದರ್ಭದಲ್ಲಿ ಇದೇ ಪ್ರಧಾನಮಂತ್ರಿಯವರು, ಇದೇ ಜೇಟ್ಲಿಯವರು ಕರೆ ಕೊಟ್ಟಿದ್ದಾರೆ. ಸೊ ಈಗ ಅವರಿಗೆ ಅದು ಅರ್ಥ ಆಗ್ತಾ ಇಲ್ವಾ? ಈಗ ಅವರು ಈ ರೀತಿ ಏರಿಸ್ತಾ ಹೋಗುವಾಗ ವಿರೋಧ ಪಕ್ಷದವರು ಅದನ್ನು ಪ್ರಶ್ನಿಸಿದ್ರೆ ಅದು ತಪ್ಪಾ? ಹಾಗಾದ್ರೆ ಅವರಿಗೊಂದು ನೀತಿ, ಕಾಂಗ್ರೆಸ್ಸಿಗೊಂದು ನೀತಿನಾ? ಓಕೆ, ಖಂಡಿತ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಒಂದ್ ಕಡೆ ಇನ್ನು ಸ್ವಲ್ಪ ದಿವಸದಲ್ಲೇ KSRTC ಬಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದರದ್ದು ಒಟ್ಟಲ್ಲಿ ಜನಸಾಮಾನ್ಯರಿಗಂತೂ ಬದುಕೋದು ಕಷ್ಟ ಈ ಸಮಾಜದಲ್ಲಿ. ಸೊ ಟೋಟಲ್ ಆಗಿ ಏನ್ ಹೇಳಿ ನಾನು ಹೇಳೋದಿದ್ರೆ, ಈ ಪಕ್ಷ ಏನಿದೆ ಇದು ಜನಸಾಮಾನ್ಯರ ಪರವಾಗಿರುವಂತ ಪಕ್ಷ ಅಲ್ಲ. ಈಗಾಗಲೇ ನಾವು ಕಳೆದ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಯಾಕಂದರೆ BJPಗರು ಮಾತ್ರ ಅಲ್ಲ, ನಾವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೆವು ಏನಾದರೂ ಬದಲಾವಣೆಗಳಾಗ್ಬೋದು. ಬದಲಾವಣೆಗಳಾದರೆ ನಮಗೂ ಒಂದು ರೀತಿಯಲ್ಲಿ ಕಪ್ಪು ಹಣ ತರ್ತಾರೆ, ಇದನ್ನೆಲ್ಲ ತರ್ತೇನೆ ಅಂತ ಹೇಳಿದ್ದಾರೆ. ಸೊ ಒಂದು ರೀತಿಯಲ್ಲಿ ದೊಡ್ಡ ಬದಲಾವಣೆ ನಮ್ಮ ದೇಶದಲ್ಲೇ ಆಗ್ಬೋದು ಎಂಬ ಒಂದು ಆತುರತೆ ಇತ್ತು, ನಾವು ಕಾದು ಕೂತಿದ್ದೆವು. ಆದರೆ ಈ 4 ವರ್ಷಗಳನ್ನು ಕಂಡಾಗ ಇವರು ಬರೀ ಶ್ರೀಮಂತರ ಮತ್ತು ಇಂಡಸ್ಟ್ರಿಯಲಿಸ್ಟ್ ಪರ ಮಾತ್ರ ಇದ್ದಾರೆ, ಅವರ ಸಾಲವನ್ನು ಮಾತ್ರ ಮನ್ನಾ ಮಾಡ್ತಾರೆ ಬಿಟ್ಟರೆ ಇವರು ಯಾವುದೇ ಹೊತ್ತಲ್ಲಿ ಬಡವರ ಪರ ಇಲ್ಲ. ಬಡವರಿಂದ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಲೂಟಿ ಮಾಡಿಕೊಂಡು ಆ ಏನು ಲಾಸ್ ಅಲ್ಲಿ ಆಗಿದೆ ಅದನ್ನು ಭರಿಸುವಂಥದ್ದು, ತನಗೆ ಯಾರು ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿಯಲಿಸ್ಟ್ ಅವರಿಗೆ ಬೆಳೆಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಮಾತ್ರ ತೊಡಗಿದ್ದಾರೆ ಬಿಟ್ಟರೆ ಇವರಿಗೆ ದೇಶದ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ. ಇದು ಅವರ 4 ವರ್ಷದ ಆಡಳಿತದಲ್ಲಿ ಗೊತ್ತಾಗ್ತಾ ಇದೆ. ಬಹುಶಃ ಇದಕ್ಕೆ ಜನ ಎಚ್ಚೆತ್ತುಕೊಳ್ಬೇಕು. ನಾನು ಕರೆ ಕೊಡುವಂತಿಷ್ಟೇ, ಜನ ಅಲರ್ಟ್ ಆಗಬೇಕು, ಜನ ಇದನ್ನು ಗಮನಿಸಬೇಕು, ಜನ ಅಂಧರಾಗಬಾರ್ದು. ಅವರು ಹೇಳಿದ ಎಲ್ಲ ಸರಿ, ಯಾಕಂದರೆ ಅವರು ಟಚ್ ಮಾಡುವುದೇ ಭಾವನಾತ್ಮಕವಾಗಿ. ಈ ಭಾವನೆಗಳು ಕೆಲವು ದಿನಕ್ಕೆ ಮಾತ್ರ. ನಾವೆಲ್ಲ ಪ್ರೀತಿಯಿಂದ ಬದುಕ್ತಿದ್ದವರು, ಕೆಲವು ವರ್ಷಗಳ ಹಿಂದೆ ಹೋದರೆ ನಾವೆಲ್ಲರೂ ಪ್ರೀತಿಯಿಂದ ಬದುಕ್ತಾ ಇದ್ದವರು. ಅಂಥ ವಾತಾವರಣ ಪುನಃ ಬರಬೇಕು. ಸರಿ ಯಾವುದು ತಪ್ಪು ಯಾವುದು ಅಂತ ಪರಾಮರ್ಶೆ ಮಾಡುವಷ್ಟು ನಮ್ಮ ಜನರು ಎಚ್ಚೆತ್ತುಕೊಳ್ಬೇಕು. ಅದನ್ನು ಅಲರ್ಟ್ ಆಗಿ ಗಮನಿಸಿ ಅವರು ಅಧಿಕಾರವನ್ನು ಬಹುಶಃ ಅವರು ಸರಿಯಾಗಿ ಆಡಳಿತ ಕೊಡ್ತಾ ಇಲ್ಲದ್ರಿಂದ ಅವರನ್ನು ದೂರ ಇಡುವಂತ ವ್ಯವಸ್ಥೆ ಹೋಗಬೇಕು ಅಂತ ನನ್ನ ಒಂದು ಚಿಂತನೆ. ಓಕೆ ಸರ್, ಕೊನೆಯದಾಗಿ ಇದು ಯಾವ ರೀತಿ ಲೋಕಸಭಾ ಚುನಾವಣೆ ಏನು ಹತ್ರ ಬರ್ತಾ ಇದೆ, ಯಾವ ತರ ಎಫೆಕ್ಟ್ ಬೀಳುತ್ತೆ, ಒಂದು ನಿಮ್ಮ ಅಭಿಪ್ರಾಯ, ಯಾವ ರೀತಿ ತಂದ್ರೆ ಚೇಂಜಸ್ ತರಬಹುದು ಅನ್ನೋದು? ಮುಖ್ಯವಾಗಿ ಯಾಕಂದರೆ ಮೇಡಮ್ ಅವರು ಹೇಳಿದಾಗೆ ಮೋದಿಯವರ ಮೇಲೆ ನಿರೀಕ್ಷೆಯನ್ನು ಎಲ್ಲರೂ ಇಟ್ಕೊಂಡಿದ್ರು. ಯಾವುದೇ ಪಕ್ಷ ಅಂತ ಅಲ್ಲ, ಜನಸಾಮಾನ್ಯರು ಎಲ್ಲರೂ ಒಮ್ಮೆಗೆ ಇಟ್ಟುಕೊಂಡಿದ್ರು. ಯಾಕಂತ ಹೇಳಿದರೆ ಅದು ಅಷ್ಟು ದೊಡ್ಡಂಥ ಒಂದು ಸ್ಟೇಟ್ಮೆಂಟ್ಗಳಲ್ಲಿತ್ತು. ಹಾಗಿರುವಾಗ ಯಾರಿಗೂ ಒಂದು ಸಲ ಅದಕ್ಕೆ ಬೆರಗಾಗುವಂಥ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಒಂದು ಸಲ ಏನು ಆಗ್ಬೋದು ಅಂತ ಹೇಳಿ ಕಾದಿದ್ರು. ಆದರೆ ಎಲ್ಲವೂ ಶೂನ್ಯ, ಎಲ್ಲವೂ ಗಂಟಿಗೆ ಬೆಲ್ಲ ಮಾತ್ರ. ಯಾಕಂದರೆ ಆ ಗಂಟಿನ ಬೆಲ್ಲ ಯಾವತ್ತೂ ಬಾಯಿಗೆ ಸಿಗುವುದಿಲ್ಲ ಅನ್ನುವಂಥದ್ದು ಎಷ್ಟು ಗಾದೆ ಸತ್ಯನೋ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರದ ಆ ಬೆಲ್ಲ ಯಾರ ಬಾಯಿಗೂ ಸಿಗುವುದಿಲ್ಲ, ಅದಂತೂ ಸತ್ಯ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಅದಕ್ಕೆ ನಮ್ಮ ಜನರು ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡಲಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಓಕೆ ಮೇಡಮ್, ಇಲ್ಲಿ ತನಕ ಒಂದು ಸಮಯದ ಅವಧಿ ಕಡಿಮೆ ಇದೆ, ಇದನ್ನು ಕುಳಿತರೆ ಇನ್ನೂ 1 ಅವರ್ ಮಾತಾಡಿದ್ರು ಸಾಕಾಗಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಇದರಿಂದ ಆದರೂ ಜನ ಎಚ್ಚೆತ್ಕೊಳ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಇಲ್ಲಿ ತನಕ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಚರ್ಚಿಸಿದ್ರೆ ನಿಮ್ಗಿಬ್ಬರಿಗೂ ಧನ್ಯವಾದ. ವೀಕ್ಷಕರೇ, ದಿನದಿಂದ ದಿನಕ್ಕೆ ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ಜನಸಾಮಾನ್ಯ ಇದರಿಂದ ತತ್ತರಿಸಿರುವುದಂತೂ ಗ್ಯಾರಂಟಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನ ಎಚ್ಚೆತ್ಕೋಬೇಕು, ಏನೆಲ್ಲ ನಿರ್ಧಾರಗಳನ್ನು ತಗೊಂಡ್ರೆ ನಮ್ಮ ಸರ್ಕಾರದ ಜೊತೆಗೆ ನಮ್ಮ ಸಮಾಜದಲ್ಲಿ ಆಗುವಂತಹ ಹಲವು ಆಗು ಹೋಗುಗಳನ್ನು ಬದಲಾವಣೆ ಮಾಡಬೇಕು ಅನ್ನೋದನ್ನ ಜನರೇ ತೀರ್ಮಾನಿಸಬೇಕಾಗುತ್ತೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.